ಸಹಕಾರ ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಈ ಶಾಲೆಯ ಮೇಲೆ ಇರಲಿ ಅನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿ ನಡೆದಿರುವಂತಹ ಎಲ್ಲ ನಮ್ಮ ಶಿಕ್ಷಕ ವೃಂದ, ಪೋಷಕರು ಹಾಗೂ ವಿದ್ಯಾರ್ಥಿ ವೃಂದ ಹಾಗೂ ಹಳೆ ವಿದ್ಯಾರ್ಥಿಯ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಿ ಈಗಾಗಲೇ ವೇದಿಕೆಯಲ್ಲಿ ನಮ್ಮ ಗಣ್ಯರು ಸೇರಿಕೊಂಡಿದ್ದಾರೆ. ಮೇಲೆ ಬರುವ ಚಿತ್ರಕಾರ ಹೇಗೆ ತನ್ನ ಕಲಾಕುಂಚದಿಂದ ಒಂದು ಚಿತ್ರವನ್ನ ಬಿಡಿಸಿದಾಗ ಆ ಕಾಗದದ ಮೌಲ್ಯ ಹೆಚ್ಚುತ್ತದೋ ಅದೇ ರೀತಿ ಏನು ಅರಿಯದಂತಹ ಮಸ್ತಕದಲ್ಲಿ ಜ್ಞಾನಾರ್ಜನೆಯ ಜ್ಞಾನವನ್ನ ತುಂಬಿ ಈ ಒಂದು ಸಮಾಜದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನ ಹೊಂದುವಂತಹ ಸಂಪನ್ಮೂಲ ವ್ಯಕ್ತಿಯನ್ನ, ವಿದ್ಯಾರ್ಥಿಯನ್ನ ಈ ಸಮಾಜಕ್ಕೆ ಕೊಟ್ಟು ಬೆಳೆಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಈ ಶಾಲೆ ಹಾಗೂ ವಿದ್ಯಾಭ್ಯಾಸ ಹಾಗೂ ಶಿಕ್ಷಕ ವೃಂದದವರನ್ನ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಪ್ರಥಮವಾಗಿ ಪ್ರಾರ್ಥನೆಯೊಂದಿಗೆ ವೃತಿಕಾ ಹಾಗೂ ತಂಡದವರು ಶ್ರೀದೇವರನ್ನ ಪ್ರಾರ್ಥಿಸುವ ಮುಖೇನ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಸುಂದರ ಸಮಯದಿ ಗಂಟೆಯು ಮೊಳಗಿದೆ, ನಾದದ ಗುಂಗಲಿ ದೀಪವು ಬೆಳಗಿದೆ. ಸುಂದರ ಸಮಯದಿ ಗಂಟೆಯು ಮೊಳಗಿದೆ, ನಾದದ ಗುಂಗಲಿ ಹರನನು ಅರಸುತ್ತ ಹರಿಯನು ಸ್ಮರಿಸುತ್ತ, ಹರನನು ಅರಸುತ್ತ ಹರಿಯನು ಸ್ಮರಿಸುತ್ತ, ಮನಸ್ಸಿಗೆ ಮುದವನ್ನು ನೀಡುತ್ತಾನು ದಿನ, ಮನಸ್ಸಿಗೆ ಮುದವನ್ನು ನೀಡುತ್ತಾನು ದಿನ. ದೀಪವು ಬೆಳಗಿದೆ, ಗುರುವು ನೀನೆ, ಗಣಪನು ನೀನೆ, ಗುರುವು ನೀನೆ, ಗಣಪನು ನೀನೆ, ಗಣವು ನೀನೆ, ಗಣ್ಯವು ನೀನೆ, ಗಣವು ನೀನೆ, ಗಣ್ಯವು ನೀನೆ. ಜಗದ ಹೃದಯದ ಚೇತನ ನೀನೆ, ಜಗದ ಹೃದಯದ ಚೇತನ ನೀನೆ, ಎಲ್ಲವೂ ನೀನೆ. ಜಗಮಗಿಸೋ ಜನಮನವು ನೀನೆ, ಜಗಮಗಿಸೋ ಜನಮನವು ನೀನೆ. ದೀಪವು ಬೆಳಗಿದೆ, ಸುಂದರ ಸಮಯದಿ ಈಶನು ನೀನೆ, ಜಗದೀಶನು ನೀನೆ, ಈಶನು ನೀನೆ, ಜಗದೀಶನು ನೀನೆ. ಯೇಸುವು ನೀನೆ, ಶ್ರೇಷ್ಠನು ನೀನೆ, ಯೇಸುವು ನೀನೆ, ಶ್ರೇಷ್ಠನು ನೀನೆ. ಅಲ್ಲನು ನೀನೆ, ಮಹಾನನು ನೀನೆ, ಅಲ್ಲನು ನೀನೆ, ಮಹಾನನು ನೀನೆ. ಒಲವಿನ ಚೆಲುವಿನ ಬೆಳಕು ನೀನೆ, ಒಲವಿನ ಚೆಲುವಿನ ಬೆಳಕು ನೀನೆ. ದೀಪವು ಬೆಳಗಿದೆ, ಸುಂದರ ಸಮಯದಿ ಕಲೆಯ ನಾಡಿದು ಕವಿಗಳ ಬೀಡಿದು, ಕಲೆಯ ನಾಡಿದು ಕವಿಗಳ ಬೀಡಿದು, ಬೆಳಗು ಬಿನ್ನಾಣದ ಚಂದದ ನಾಡಿದು, ಬೆಳಗು ಬಿನ್ನಾಣದ ಚಂದದ ನಾಡಿದು. ನಾಡಿನಾನಂದ ದೀಪದ ಬೆಳಕುಳು, ನಾಡಿನಾನಂದ ದೀಪದ ಬೆಳಕುಳು. ಕಷ್ಟವ ತೊಲಗಿಸಿ ಶಾಂತಿಯ ಕರುಣಿಸಿ, ಕಷ್ಟವ ತೊಲಗಿಸಿ ಶಾಂತಿಯ ಕರುಣಿಸಿ. ದೀಪವು ಬೆಳಗಿದೆ, ಸುಂದರ ಸಮಯದಿ ದೀಪವು ಬೆಳಗಿದೆ, ಸುಂದರ ಸಮಯದಿ. ನಮ್ಮ ಶಿಕ್ಷಕರು ನಮಗೆ ಹೇಳಿಕೊಟ್ಟಿದ್ರು ಆ ಮಾತುಗಳನ್ನ ನೆನಪಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಇದೀಗ ತುಳುನಾಡದ ಒಂಜಿ ಕ್ರಮ ಇಲ್ಲದ ಬತ್ತಿನ ಬಿನ್ನಗ ಒಂದು ಚೆಂಬು ನೀರು ಕೊಡ್ದು ಕಾರು ದಿಕ್ಕದು ಉಲಾಯಿ ಬತ್ತಿ ಬೊಕ್ಕ
ಆ ಸರಗ ಬೆಲ್ಲ ನೀರನ್ನು ಕೊಟ್ಟು ಮೋಕೆಡಿದುಕೊಂಡ ಕ್ರಮ ನಮ್ಮ ಆ ನಿಟ್ಟಿಟ್ಟು ಬಂದಿರುವಂತಹ ಎಲ್ಲ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸೋದಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಈ ಶಾಲೆಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಾರದಾ ರವಿಕುಮಾರ್. ನಮ್ಮ ಶಾಲೆಯು 50ನೇ ವರ್ಷದ ಸುವರ್ಣ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನಾನು ನಿಮ್ಮ ಮುಂದೆ ಇದ್ದೇನೆ. ಈ ಜ್ಞಾನ ದೇಗುದಲ್ಲಿ ಕಲಿತು ಉತ್ತುಂಗಕ್ಕೆ ಏರಿದ ಕಿರಣಗಳು ಹಲವಾರು, ಕಲಿತಿರುವ ಮಗ್ಗುಗಳು ನೂರಾರು, ಕಲಿಸುವ ಉತ್ಸಾಹಿ ನಕ್ಷತ್ರಗಳು ಹಲವಾರು. ಚಿತ್ರದ ಗೋಡೆ ತುಂಬಿದ ಶಾಲೆ, ತರತರದ ಹೂಗಡಗಳಿರುವ ಶಾಲೆ, 50 ವರ್ಷಗಳನ್ನು ಪೂರೈಸಿದ ಈ ಶಾಲೆ ಅಂದದ ಚಂದದ ನಮ್ಮಯ್ಯ ಬಬ್ಬುಕಟ್ಟೆ ಶಾಲೆ. 1974ರಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆಯು ಶ್ರೀಯುತ ರಾಮಣ್ಣ ಶೆಟ್ಟಿಯವರ ದೂರದರ್ಶಿತ್ವದ ಯೋಚನೆಯಲ್ಲಿ ತನ್ನ ಹಿರಿಯ ಮತ್ತು ಹಿರಿಯ ಸ್ಥಳೀಯ ಪ್ರಮುಖರಾದ ಶ್ರೀಯುತ ಶಂಕರ ಪ್ರಭು, ಆನಂದ ಪ್ರಭು ಚಾರಿಟೇಬಲ್ ಟ್ರಸ್ಟ್, ಶ್ರೀ ಚಂದಪ್ಪ ಪಡ್ಡಾಲ, ಶ್ರೀ ಕೊಗ್ಗಣ್ಣ ಬೆಳ್ಚಾಡ, ಸ್ಥಳ ದಾನಿಗಳಾದ ಹೊಸಗೆದ್ದೆ ತನಿಯಪ್ಪ ಪೂಜಾರಿ ಹಾಗೂ ಶ್ರೀ ಈಶ್ವರ ಭಂಡಾರಿ, ಶ್ರೀ ಭಾಸ್ಕರ ಶೆಟ್ಟಿ, ಹಾಜಿ ಅಬ್ದುಲ್, ಶ್ರೀ ಅಚ್ಯುತ ಬಬ್ಬುಕಟ್ಟೆ, ಶ್ರೀ ರಮೇಶ್ ಹೊಸಗೆದ್ದೆ, ಶ್ರೀ ರಾಘವ ಹೊಸಗೆದ್ದೆ, ಶ್ರೀ ಜಮಾಲ್ ಬಬ್ಬುಕಟ್ಟೆ, ಶ್ರೀ ಜಯಂತ ಬಬ್ಬುಕಟ್ಟೆ, ಶ್ರೀ ಚಂದ್ರಕಾಂತ ಬಬ್ಬುಕಟ್ಟೆ, ಶ್ರೀ ಮೋನಪ್ಪ ಬಬ್ಬುಕಟ್ಟೆ ಇವರೆಲ್ಲರನ್ನು ಸೇರಿಸಿಕೊಂಡು ಶ್ರೀಯುತ KS ಡಿಸೋಜ ಮಾಸ್ಟರ್ ರವರ ಅಧ್ಯಾಪನದೊಂದಿಗೆ ಬಾಡಿಗೆ ಕಟ್ಟಡದಲ್ಲಿ ಕೇವಲ 15 ಮಕ್ಕಳ ಹಾಜರಾತಿಯೊಂದಿಗೆ ಪ್ರಾರಂಭವಾಯಿತು. ಮುಂದೆ ಇವರುಗಳ ಮುತುವರ್ಜಿಯಿಂದ 1982ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯನ್ನು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಿಸುತ್ತಾರೆ. ಇವರ ಈ ಕಾರ್ಯಕ್ಕೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಸದಾ ಆಭಾರಿಯಾಗಿರುತ್ತಾರೆ. ಇಂದಿನ ನಮ್ಮ ಶಾಲೆಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಮುಖ್ಯ ಅತಿಥಿಗಳಾದ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮೇಗಿನ ಮನೆ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರುವುದು ನಮ್ಮೆಲ್ಲರಿಗೂ ಖುಷಿಯನ್ನು ತಂದುಕೊಟ್ಟಿದೆ. ಅವರ ಪ್ರೋತ್ಸಾಹದ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ, ಹೀಗೇ ಇರಲಿ ಎಂದು ಹೇಳಿಕೊಳ್ಳುತ್ತೇನೆ. ಅವರಿಗೆ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮೇಗಿನ ಮನೆ ಇವರಿಗೆ ನಿಖಿಲಾ ಮೇಡಮ್ ಅವರು, ನಮ್ಮ ಶಿಕ್ಷಕಿ ಸಹ ಶಿಕ್ಷಕಿ ನಿಖಿಲಾ ಮೇಡಮ್ ಅವರು ವೇದಿಕೆಗೆ ಬಂದು ಶಾಲನ್ನ ಹಾಕಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅವರನ್ನ ಈ ಒಂದು ವೇದಿಕೆಗೆ ಸ್ವಾಗತಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ನಮ್ಮ ಶಾಲೆಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಎ ಹರೀಶ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜ್ ಮಂಗಳೂರಿನ ಪೂರ್ವತನ ಪ್ರಾಂಶುಪಾಲರು ಹಾಗೂ ನಿವೃತ್ತ ಭೌತಶಾಸ್ತ್ರ ಸಹ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ನಮ್ಮ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಎ ಹರೀಶ್ ಅವರಿಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಎ ಹರೀಶ್ ಸರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಪ್ರಸನ್ನ ಮೇಡಮ್ ಅವರು ವೇದಿಕೆಗೆ ಬಂದು ಅವರಿಗೆ ಶಾಲನ್ನ ಹಾಕಿ ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಎ.ಜೆ. ಶೇಖರ್ ಅವರು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಪಾಪಿಕಾಡ್ ಅವರು ಬರಬೇಕಿತ್ತು. ಕಾರಣಾಂತರಗಳಿಂದ ಅವರ ಬರುವಿಕೆಯಲ್ಲಿ ತುಂಬ ತಡವಾಗಿರುತ್ತದೆ. ಹಾಗೆಯೇ ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ಯತೀಶ್ ಹೊಸಗದ್ದೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆಗಿರ್ತಾರೆ. ಇವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತೇನೆ.
ಶ್ರೀಯುತ ಯತೀಶ್ ಹೊಸಗದ್ದೆ ಇವರಿಗೆ ಲತಾ ಮೇಡಮ್ ಅವರು ವೇದಿಕೆಗೆ ಬಂದು ಹೂವನ್ನ ನೀಡಿ ಶಾಲನ್ನ ಹಾಕಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅವರನ್ನು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ಶಾಲೆಯು ಬೆಳೆದು ಬರಲು ಕಾರಣಕರ್ತರಾದ ಭಾಸ್ಕರ್ ಶೆಟ್ಟಿಯವರು ಇದ್ದಾರೆ. ಅವರು ನಮ್ಮ ಸುವರ್ಣ ಮಹೋತ್ಸವ ಸಮಿತಿಯ ಸಭೆಯಲ್ಲಿ ಆಸನವಾಗಿರುತ್ತಾರೆ. ಅವರಿಗೆ ನಮ್ಮ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರನ್ನ ಐರಿನ್ ಮೇಡಮ್ ಅವರು ವೇದಿಕೆಗೆ ಬಂದು ಹೂವನ್ನ ನೀಡಿ ಶಾಲನ್ನ ಹಾಕಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಇವರನ್ನ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಐರಿನ್ ಮೇಡಮ್. ಅದೇ ರೀತಿಯಲ್ಲಿ ಸುಹಾಸಿನಿ ಬಬ್ಬಕಟ್ಟೆ ಇವರು ನಮ್ಮ ಎರಡು ಶಾಲೆಯ ಮುಖ್ಯ ಅಮ್ಮನಾಗಿ ನಮ್ಮಲ್ಲಿ ಯಾವಾಗಲೂ ನಮ್ಮನ್ನು ಪರಿದುಂಬಿಸುತ್ತಿರುತ್ತಾರೆ. ಅವರಿಗೆ ನಮ್ಮ ಈ ಸುವರ್ಣ ಮಹೋತ್ಸವಕ್ಕೆ ಆಧಾರದಿಂದ ಸ್ವಾಗತಿಸುತ್ತೇನೆ. ಇವರನ್ನ ಶ್ರೀಮತಿ ಚಂಪಾ ಮೇಡಮ್ ಅವರು ವೇದಿಕೆಗೆ ಬಂದು ಇವರನ್ನ ಶಾಲನ್ನ ಹಾಕಿ ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅವರನ್ನ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂಥ ಸವಿತಾ ಮೇಡಮ್ ಅವರು ಸಹ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರನ್ನ ಚಂದ್ರಪ್ರಭಾ ಮೇಡಮ್ ಅವರು ವೇದಿಕೆಗೆ ಬಂದು ಶಾಲನ್ನ ಹಾಕಿ ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಚಂದ್ರಪ್ರಭಾ ಮೇಡಮ್. ಸಹ ಶಿಕ್ಷಕರ ಸಂಘದ ಪದಾಧಿಕಾರಿಯಾದ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇವರನ್ನ ಶ್ರೀಮತಿ ಮುಖಂಬ ಅವರು ವೇದಿಕೆಗೆ ಬಂದು ಶಾಲನ್ನ ಹಾಕಿ ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದ ನಮ್ಮ ಶಾಲೆಯಲ್ಲಿ ನಿವೃತ್ತಿ ಹೊಂದಿ ಹಾಗೂ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಬೇರೆ ಶಾಲೆಗೆ ವರ್ಗಾವಣೆಗೊಂಡಿರುವ ಎಲ್ಲ ಶಿಕ್ಷಕರನ್ನು ಈ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಯಶೋಧ ಮೇಡಮ್ ಅವರು ವೇದಿಕೆಗೆ ಬಂದು ಹೂವನ್ನ ನೀಡಿ ಶಾಲನ್ನ ಹಾಕಿ ಇವರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ SMC ಅಧ್ಯಕ್ಷರಾದ ದೀಪಕ್ ರಾಜೇಶ್ ಕೋಯರ್ ಅವರಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಯಶೋಧ ಮೇಡಮ್ ದಯವಿಟ್ಟು ವೇದಿಕೆಗೆ ಬಂದು. ಯಶೋಧ ಮೇಡಮ್. ನಮ್ಮ ಪೆರ್ಮನೂರು CRP ಅವರಾದ ಕುಮುದಿನಿ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬನ್ನಿ. ಗಾಯತ್ರಿ ಅಥವಾ ರೇವತಿ ಮೇಡಮ್ ಇದ್ರೆ ದಯವಿಟ್ಟು ವೇದಿಕೆಗೆ ಬಂದು ಶಾಲನ್ನ ಹಾಕಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು.
ತಕ್ಷಣ CRP ಆದ ಕುಮದಿ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸುವರ್ಣ ಮಹೋತ್ಸವ ಹಾಗೂ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿರುವಂತಹ ಲತಾ ಮೇಡಮ್ ವೇದಿಕೆಗೆ ಬಂದು ಶಾಲನ್ನು ಹಾಕಿ ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಇವರನ್ನ ಸ್ವಾಗತಿಸಬೇಕು. ಬೇರೆ ಬೇರೆ ಶಾಲೆಯಿಂದ ಬಂದಂಥ ಶಿಕ್ಷಕ ವೃಂದವರು, ನನ್ನ ಪ್ರೀತಿಯ ಶಿಕ್ಷಕ ವೃಂದದವರು ವೇದಿಕೆ ಇಲ್ಲಿ ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಶಿಕ್ಷಕರು ಹಾಗೂ ನಮ್ಮ ಶಾಲೆಯ ಸಹಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿಗಳು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಮ್ಮ ಈ ಸಮಿತಿಯ ಅಧ್ಯಕ್ಷರು, ಎಲ್ಲ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಉಪಾಧ್ಯಕ್ಷರು ಹಾಗೂ ಪ್ರತಿಯೊಬ್ಬರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ನಡೆಸಲು ಹಲವಾರು ಕೈಗಳು ನಮ್ಮಲ್ಲಿ ಕೈ ಜೋಡಿಸಿಕೊಂಡಿವೆ. ಅದರಲ್ಲಿ ಮುಖ್ಯವಾಗಿ ವಿವೇಕ್, ನಂದ, ಸುನಿಲ್ ಅವರ ಹಿಂದೆ ಇರುವ ತಂಡದವರು ಎಲ್ಲರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಬಂದಂಥ ಎಲ್ಲ ನಮ್ಮ ಮಂಗಳೂರು ದಕ್ಷಿಣ ವಲಯದ ಎಲ್ಲ ಶಿಕ್ಷಕ ವೃಂದದವರಿಗೂ, ಪುಟಾಣಿ ಮಕ್ಕಳಿಗೂ ಹಾಗೂ ಪೋಷಕ ವೃಂದದವರಿಗೂ ಹಾಗೂ ವಿದ್ಯಾಭಿಮಾನಿಗಳಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮಲ್ಲಿ ಹಲವಾರು ಕೈಗಳು ಅಂದರೆ ನಮ್ಮ ಈ ಶಾಲೆಯು ಬೆಳೆಯಲು ಕಾರಣಕರ್ತರಾದ ಎಲ್ಲ ಹಿರಿಯರನ್ನು ಗೌರವಿಸುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಪರೋಕ್ಷವಾಗಿ ಎಲ್ಲರನ್ನು ನಾನು ಈ ಸಮಿತಿಗೆ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಹೆಮ್ಮೆಯ ಶ್ರೀಮತಿ ಶಾರದಾ ರವಿಕುಮಾರ್ ಇವರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನ ಅವರಿಗೂ ಕೂಡ ಶಾಲನ್ನ ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸೋದಕ್ಕೆ ಪ್ರಸನ್ನ ಮೇಡಮ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಂತಹ ನಮ್ಮ ಪ್ರೀತಿಯ ಹೆಮ್ಮೆಯ ಮಾಧ್ಯಮ ಮಿತ್ರರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಅಬ್ಬಕ್ಕ ಚಾನಲ್ ಇರ್ಬೋದು, ಹೊಸಕುರುಲ್ ಇರ್ಬೋದು ಹಾಗೂ ಚಾನಲ್ 9 ಇರ್ಬೋದು, ತಮ್ಮ ಮಾಧ್ಯಮದ ಸಿಬ್ಬಂದಿಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಪ್ರಸನ್ನ ಮೇಡಮ್ ಅವರು ವೇದಿಕೆಯಲ್ಲಿ ಶ್ರೀಯುತ ಭಾಸ್ಕರ್ ಶೆಟ್ಟಿ ಅವರಿದ್ದಾರೆ, ಸುಜಾತ ಟೆಕ್ಸ್ಟೈಲ್ನ ಮಾಲಕರು. ಅವರು ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆತ್ಮೀಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಒಂದು ಬೆಳಗಿನ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಭಾಸ್ಕರ್ ಶೆಟ್ಟಿ ಅವರು. ಧನ್ಯವಾದಗಳು ಸರ್. ಕಾರ್ಯಕ್ರಮವನ್ನ ಇದೀಗ ಉದ್ಘಾಟನೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ. ಕಲ್ಪವೃಕ್ಷ ಮೈಯಲ್ಲಿರುವಂತಹ ಪ್ರತಿ ಭಾಗವನ್ನು ಕೂಡ ಸಮಾಜಕ್ಕೆ ಎತ್ತರದ ಮರದ ರೆಂಬೆಯಲ್ಲಿ ಕೊಂಡೋಗಿ ಇಟ್ಟು ಅದು ಕೂಡ ಇರಬಹುದು. ಪ್ರತಿಯೊಂದು ಭಾಗವನ್ನ ಬೇರೆ ಬೇರೆ ರೀತಿಯಲ್ಲಿ ಮರದ ಮರ ಕಲ್ಪವೃಕ್ಷ, ಆ ಕಲ್ಪವೃಕ್ಷದ ಹೂವನ್ನ ಅರಳಿಸುವ ಮುಖೇನ, ಹೇಗೆ ಒಂದು ಕಲ್ಪವೃಕ್ಷದ ಹೂವನ್ನ ಅರಳಿಸುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಅಂದರೆ ಗಣರಾಜ್ಯೋತ್ಸವದ
ಈ ಶುಭ ದಿನದಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಸುವರ್ಣ ಮಹೋತ್ಸವ ಸಂಭ್ರಮವು ಜರುಗುವುದು ಸಂತೋಷದ ವಿಷಯವಾಗಿದೆ. ಈ ಮಹೋತ್ಸವದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮೇಗಿನಮನೆ ಇವರೇ, ಹಾಗೂ ಭಾಸ್ಕರ ಶೆಟ್ಟಿ ಅವರೇ, ಹಾಗೂ ಸುಹಾಸಿನಿ ಆಂಟಿ ಅವರೇ, ಹಾಗೂ ಇಲ್ಲಿ ಕುಳಿತಿರುವ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಾಗೂ ಈ ಶಾಲೆಯಲ್ಲಿ ನಿರಂತರ ಕರ್ತವ್ಯ ನಿರ್ವಹಿಸಿದವರು, ಇದರ ಏಳಿಗೆಗಾಗಿ ಕಷ್ಟಪಟ್ಟವರು ಇದ್ದಾರೆ, ಇಲ್ಲಿ ಬಂದಿದ್ದಾರೆ. ಅದೇ ರೀತಿ ಈಗ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧ್ಯಾಪಕ ವೃಂದದವರು ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹಾಗೂ ತುಂಬ ಉತ್ಸಾಹದಿಂದ ಕೆಲಸ ಮಾಡಿರುವ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರುಗಳೇ, ಹಾಗೂ ಪೋಷಕ ವೃಂದದವರೇ, ಹಾಗೂ ಎಲ್ಲ ಆಹ್ವಾನಿತರೆ, ಮೊದಲನೇದಾಗಿ ಈ ಸುವರ್ಣ ಮಹೋತ್ಸವದ ಉದ್ಘಾಟನೆಗೆ ಆಹ್ವಾನಿಸಿದ ಈ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ರಾತ್ರಿ ಹಗಲು ಶ್ರಮಿಸಿ ಇಷ್ಟು ಕೀರ್ತಿಯನ್ನು ತಂದ ಹಾಗೂ ಕರ್ತವ್ಯ ನಿರ್ವಹಿಸಿದ ಎಲ್ಲ ಅಧ್ಯಾಪಕ ವೃಂದದವರಿಗೆ ಗುರುವಂದನೆಯೂ ಕೂಡ ಶ್ಲಾಘನೀಯವಾಗಿದೆ. ಗುರು ಶಿಷ್ಯ ಸಂಬಂಧವೇ ನಮ್ಮ ಒಂದು ಶಾಲೆಯ ಏಳಿಗೆಯಲ್ಲಿ ಮುಖ್ಯವಾಗಿದೆ. ಹಾಗೆ ಆ ಒಂದು ಸಂಬಂಧ ಇಲ್ಲಿ ಕಾಣ್ತಾ ಇದೆ, ತುಂಬ ಸಂತೋಷದ ವಿಷಯ. ಹಾಗೂ ಇನ್ನು ಬರುವ ದಿನಗಳಲ್ಲಿ ಈ ಶಾಲೆಯ ಏಳಿಗೆ ಆಗಲಿ ಮತ್ತು ಕೀರ್ತಿಗೆ ಬರಲಿ ಎಂದು ನಾನು ಆಶಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪೋಷಕರೇ, ಈ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಇಲಾಖೆಯಿಂದ CRPಗಳು ಸಹ ಆಗಮಿಸಿದ್ದೀರಿ. ಎಲ್ಲ CRPಗಳಿಗೆ ಹಾಗೂ ECO ಶ್ರೀ ವಿಶ್ವನಾಥ್ ಸರ್ ಅವರು ಇಲ್ಲಿದ್ದಾರೆ, ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಈ ಒಂದು ಸಂಭ್ರಮವನ್ನು ಆಚರಿಸುತ್ತಿರುವ ಈ ಬಬ್ಬುಕಟ್ಟೆ ಶಾಲೆಯ ಆವರಣದಲ್ಲಿ ಬಹಳಷ್ಟು ದಿನಗಳಿಂದ ಒಂದು ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣ. ಎಲ್ಲರಿಗೂ ಬಹಳ ಸಂತೋಷದ ವಿಚಾರ ಅಂದರೆ ನಮ್ಮ ಈ ಬಬ್ಬುಕಟ್ಟೆ ಶಾಲೆ 50ನೇ ವರ್ಷಕ್ಕೆ ಗೈದಿದೆ. ಇದೊಂದು ಬಹಳ ಸಂತೋಷದ ವಿಚಾರ. ಈ ಒಂದು ಸುವರ್ಣ ಸಂಭ್ರಮದ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಸಹ ಶಿಕ್ಷಕರಿಗೆ, ಈ ಶಾಲೆಯ ಆಡಳಿತ ಮಂಡಳಿ, STMC, ಶಾಲಾಭಿವೃದ್ಧಿ ಸಮಿತಿ, ಅದೇ ರೀತಿ ಹಳೆ ವಿದ್ಯಾರ್ಥಿಗಳ ಸಂಘ, ಎಲ್ಲರಿಗೂ ನಾನು ಶುಭವನ್ನು ಹಾರೈಸ್ತೇನೆ ಹಾಗೂ ಶುಭಾಶಯಗಳನ್ನು ಕೋರುತ್ತೇನೆ. ಇಲಾಖೆಯ ಪರವಾಗಿ ಎಲ್ಲರಿಗೂ ಶುಭಾಶಯಗಳು. ಈ ದಿನ ಮಕ್ಕಳು ಕೂಡ ಬಹಳ ಸಂಭ್ರಮದಲ್ಲಿದ್ದಾರೆ. ಬಹಳಷ್ಟು ದಿನಗಳಿಂದ ತೋರಣವನ್ನು ಕಟ್ಟುವುದು, ಅದೇ ರೀತಿ ಶಾಲೆಯನ್ನು ಅಲಂಕರಿಸುವುದು ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಳೆ ವಿದ್ಯಾರ್ಥಿಗಳು ಸಹ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಒಂದು ಗ್ರೂಪ್ ಮಾಡಿ ನನ್ನನ್ನು ಜಾಯಿನ್ ಮಾಡಿಸಿದ್ದಾರೆ. ಅದರಲ್ಲೂ ನನಗೆ ಗೊತ್ತಾಗ್ತದೆ ಎಷ್ಟೊಂದು ಕಾರ್ಯಕ್ರಮಗಳು ಆಗ್ತಾ ಇದೆ ಅಂತ. ಒಂದು ವಾರದಿಂದ ನನ್ನ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿದ್ದೇನೆ. ಬಹಳಷ್ಟು ನಿನ್ನೆ ಕೂಡ ಈ ಶಾಲೆಗೆ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಇಲ್ಲಿ ತೋರಣ ಕಟ್ಟುವುದು, ಅದೇ ರೀತಿ ವ್ಯವಸ್ಥೆಯನ್ನು ಮಾಡುವುದು. ಈ ಒಂದು ಪಯಣ 50 ವರ್ಷಗಳ ಪಯಣದಲ್ಲಿ ಈ ಶಾಲೆ ಕೂಡ ಬಹಳ ಅಭಿವೃದ್ಧಿಯನ್ನು ಹೊಂದಿದೆ. ಮಕ್ಕಳು ಕೂಡ ಒಂದು ಉತ್ತಮ ವಿದ್ಯಾಭ್ಯಾಸವನ್ನು, ಶಿಕ್ಷಣವನ್ನು ಇಲ್ಲಿ ಪಡೆಯುತ್ತಾ ಇದ್ದಾರೆ. ನಮಗೂ ಒಂದು ನಮ್ಮ ಬಬ್ಬುಕಟ್ಟೆ ಈ ವ್ಯಾಪ್ತಿಯ ಜನರಿಗೂ ಒಂದು ಸಂತೋಷದ ವಿಚಾರ. ಈ ಒಂದು 50ನೇ ವರ್ಷಕ್ಕೆ ಪಾದಾರ್ಪಣೆಗೈದ ಈ ಸಂದರ್ಭದಲ್ಲಿ ಆ ಒಂದು ಸಂತೋಷವನ್ನು ಎಲ್ಲರಿಗೆ ಹಂಚಿಕೊಳ್ತಾ ಇದ್ದೇವೆ. ಹಾಗೂ ಮಗದೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ. ಇನ್ನೂ ಈ ಶಾಲೆ ಇನ್ನೂ ಅಭಿವೃದ್ಧಿ ಹೊಂದಲಿ ಹಾಗೂ
ಇನ್ನೂ ಉತ್ತಮ ಮಟ್ಟಕ್ಕೆ ಏರಲಿ. ಮಕ್ಕಳು ಹಾಗೂ ಶಿಕ್ಷಕರು, ಅದೇ ರೀತಿ ಮುಖ್ಯ ಶಿಕ್ಷಕರು ಈ ಶಾಲೆಯಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತಾಗಲಿ. ದೇವರು ಅವರಿಗೆ ಈ ಒಂದು ಶಾಲೆಗೆ ಇನ್ನೂ ಭಗವಂತನ ಕರುಣೆ ಈ ಶಾಲೆಗೆ ಸಿಗಲಿ ಅಂತ ಹೇಳ್ಕೊಳ್ತಾ ಇಲಾಖೆಯ ಪರವಾಗಿ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಒಂದು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ವಂದನೆಗಳು. ಅಂದದ ಚಂದದ ಶುಭಾಶಯದ ಮಾತುಗಳನ್ನಾಡಿದಂತಹ ನಮ್ಮ ಪ್ರೀತಿಯ ಶ್ರೀಮತಿ ಕುಮೋದಿನಿ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ವೇದಿಕೆಯನ್ನ ಅಲಂಕರಿಸಿದಂತಹ ಶಿಕ್ಷಣ ಸಂಯೋಜಕರು ವಿಶ್ವನಾಥ್ ಸರ್ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಪ್ರಸನ್ನ ಮೇಡಮ್ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ವೇದಿಕೆ ಶಿಕ್ಷಕ ವೃಂದದಲ್ಲಿ ಸಹಕರಿಸಿದಂತಹ ಇವತ್ತು ನಮ್ಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. 5 ಗುರುಗಳನ್ನ ವಂದಿಸುತ್ತಾ ಅವರನ್ನ ಗೌರವಿಸುವಂತಹ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕಿದ್ದೀರಾ, ಗೌರವಿಸಲಿಕ್ಕಿದ್ದೀರಿ. ಪ್ರಥಮವಾಗಿ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ ಶ್ರೀಮತಿ ಎಡ್ವಿನ್ ಲೋಬೋ, ಶ್ರೀಮತಿ ಜಯಂತಿ ಮೇಡಮ್, ಶ್ರೀಮತಿ ಗಂಗಾಬಾಯ್, ಶ್ರೀಮತಿ ಕಲ್ಯಾಣಿ ಮೇಡಮ್, ಶ್ರೀಮತಿ ಸೀತಾಲಕ್ಷ್ಮಿ ಮೇಡಮ್ ತಮ್ಮನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ತಮ್ಮನ್ನ ತಾವು ತೊಡಗಿಸಿಕೊಂಡು ಇವತ್ತು ಈ ಭಾಗದಲ್ಲಿ ಗುರುತಿಸಿಕೊಂಡಿರುವಂತಹ ಓರ್ವ ಸಂಪನ್ಮೂಲ ವ್ಯಕ್ತಿ ಜಗದೀಶ್ ಆಳ್ವ ಕುವೆತ್ತಬೈಲು ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸಿಕೊಳ್ತಾ ಇದ್ದೀನಿ ಸರ್. ಇದೀಗ ವೇದಿಕೆಯಲ್ಲಿ ಗುರುವಂದನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಎಡ್ವಿನ್ ಲೋಬೋ, ಶ್ರೀಮತಿ ಜಯಂತಿ ಮೇಡಮ್, ಶ್ರೀಮತಿ ಗಂಗಾಬಾಯ್, ಶ್ರೀಮತಿ ಕಲ್ಯಾಣಿ ಮೇಡಮ್, ಶ್ರೀಮತಿ ಸೀತಾಲಕ್ಷ್ಮಿ ಮೇಡಮ್. ಹಾಗಿದ್ರೆ ಶ್ರೀಮತಿ ಕಮಲಾಬಾಯಿ ಮೇಡಮ್ ದಯವಿಟ್ಟು ವೇದಿಕೆಗೆ ಬನ್ನಿ. ಲತಾ ಮೇಡಮ್, ಶ್ರೀಮತಿ ಲತಾ ಮೇಡಮ್, ಕಮಲಾಬಾಯಿ ಮೇಡಮ್. ಎಸ್, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ನಮ್ಮ ಮುಂದೆ ಶೋಭಿಸ್ತಕ್ಕಂತಹ 5 ಜನ ಶಿಕ್ಷಕಿಯರಿಗೆ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಪೂರ್ವಕವಾಗಿ ಗುರುವಂದನೆಯನ್ನ ಮಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೆಲ್ಲರೂ ಸೇರಿಕೊಂಡು ಶಾಲನ್ನ ಹಾಕಿ ಪ್ರೀತಿಯ ಗೌರವವನ್ನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಮಸ್ತ ಪೃಥ್ವಿಯನ್ನೇ ಕಾಗದವನ್ನಾಗಿ ಮಾಡಿ ಎಲ್ಲ ಮರಗಳನ್ನ ಲೆಕ್ಕರಿಕೆಯಾಗಿ ಮಾಡಿ ಸಪ್ತ ಸಾಗರಗಳನ್ನೇ ಮಸಿಯಾಗಿಸಿದರೂ ಗುರುವಿನ ಗುಣವನ್ನು ಬರೆಯಲಾಗದು ಅಂತ ಭಕ್ತ ಕವಿ ಕಬೀರದಾಸರು ಹೇಳಿದ್ರು. ಅಂತ ಶ್ರೇಷ್ಠವಾದೊಂದು ಕಾಯಕದಲ್ಲಿ ತಮ್ಮ ಬದುಕು ಸವೆಸಿದ ಶಿಕ್ಷಕರ ಬದುಕು ನಿಜವಾಗಿಯೂ ಧನ್ಯ ಅಂತ 5 ಶಿಕ್ಷಕರನ್ನ ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರೂ ಸೇರಿಕೊಂಡು ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ಸಮಾಜಕ್ಕೆ ಉಪಯೋಗವಾಗದ ಓದನ್ನು
ಮೇದ ಕಬ್ಬಿನ ಸಿಪ್ಪೆ ಅಂತಾನೆ ಸರ್ವಜ್ಞರು ಹೇಳಿದರು. ನಮ್ಮ ಓದು ಆಗಾಗದೆ ಕಬ್ಬಿನ ಸವಿರಸದಂತಾಗಬೇಕು ಅನ್ನುವಂತಹ ಮಾತಿನೊಂದಿಗೆ ನಮಗೆಲ್ಲರಿಗೂ ಜ್ಞಾನಾರ್ಜನೆಯನ್ನ ಬೋಧಿಸಿದಂತಹ ನಮ್ಮ ಪ್ರೀತಿಯ ಹೆಮ್ಮೆಯ ಶಿಕ್ಷಕರನ್ನ 50 ವರ್ಷಗಳ ಸಂಭ್ರಮದಲ್ಲಿ ಸಂಭ್ರಮಿಸುತ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಬ್ಬುಕಟ್ಟೆ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಅಭಿಮಾನಪೂರ್ವಕವಾಗಿ ಗೌರವಪೂರ್ವಕವಾಗಿ ಶಿಕ್ಷಕರಿಗೆ ಗುರುವಂದನೆಯನ್ನ ಮಾಡ್ತಕ್ಕಂತಹ ಕೆಲಸ ಇದೀಗ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ನಮ್ಮ ಹಳೆಯ ವಿದ್ಯಾರ್ಥಿಗಳು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲರ ಗಣ್ಯರ ಒಡನಾಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ. ಜಗದೀಶನ್ನೇ ವೇದಿಕೆಗೆ ಬಲೆ ಈ ಒಂಜಿ ಕಾರ್ಯಕ್ರಮ ಇರಲು ಒಂಜಿ ಪಾಲ್ ಪಡೆಯಲಿ. ಜಗದೀಶನ ಮಿತ್ಕೊಲೆ ಸೇರ್ಲೆ ಕವರೇಜ್ ಇರುವೆಲ್ಲ ಅನ್ನ ಇರುವೆಲ್ಲ ಬೋಲೆ ಜಸ್ಟ್ ಎಂಗ್ಲೊಟ್ಟಿಗೆ ಸೇರೋನ್ನೆ. ಜಗದೀಶ್ ಅಲ್ವಾ ಕುವೆತ್ತವೇಲು ಶ್ರೀಯುತ ಭಾಸ್ಕರ್ ಶೆಟ್ಟಿ ನಮ್ಮೊಟ್ಟಿಗೂ ಸೇರುತ್ತೇವೆ. ವರ್ಷದ ಸುವರ್ಣ ಮಹೋತ್ಸವದ ಸಂಭ್ರಮ ನಮಗೆಲ್ಲರಿಗೂ ಬಹಳ ವಿಜೃಂಭಣೆಯ ದಿನ. ಇಲ್ಲಿ ಬಹುಶಃ ನಾನು 2006ನೇ ಇಸವಿಯಲ್ಲಿ ಈ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ಹೊಂದಿ 2017 ಜುಲೈ 31ರಂದು ನಾನು ನಿವೃತ್ತಿ ಹೊಂದಿದ್ದೇನೆ. ಇಲ್ಲಿ 11 ವರ್ಷಗಳ ಸೇವೆಯನ್ನು ಮಕ್ಕಳಿಗೆ ನೀಡಿದ್ದೇನೆ. ಆದರೆ ಈ ಹಳೆಯ ವಿದ್ಯಾರ್ಥಿಗಳ ಒಂದು ಏನು ಅವರ ಕಾರ್ಯ ಚಟುವಟಿಕೆ ನೋಡಿದಾಗ ವಾಟ್ಸಪ್ಪಲ್ಲಿ ಬರ್ತಿತ್ತು, ನಮ್ಮ ಗ್ರೂಪಿನಲ್ಲಿ ಬಹಳ ಖುಷಿಯಾಗ್ತಿತ್ತು. ಅದರಲ್ಲಿ ಒಂದು ನನ್ನ ಸ್ವಾರ್ಥ ಏನು ಅಂತ ಹೇಳಿದರೆ, ನಾನಿರುವಾಗ ಯಾಕೆ ಹೀಗೆ ಆಗಲಿಲ್ಲ ಅಂತೇಳಿ ಒಂದು ಸಣ್ಣದು ಸ್ವಾರ್ಥ ಇದ್ದೇ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸ್ವಾರ್ಥ ಎಂಬುದು ಇದ್ದೇ ಇದೆ. ಆದರೆ ಈಗ ಆಯ್ತಲ್ಲ ಎಂಬುದು ಮತ್ತು ಸಂತೋಷ ಇದೆ. ಇದನ್ನು ಎಲ್ಲರೂ ಸೇರಿ ಬಹಳ ಅದು ಒಂದು ವಾಟ್ಸಪ್ಪಲ್ಲಿ ಬರ್ತಿತ್ತು ಮೆಸೇಜು. ಅದನ್ನು ನೋಡಿ ಕೆಲವೊಂದು ಸಲ ನಾವೇನಾದರೂ ಅದಕ್ಕೆ ರಿಪ್ಲೈ ಕೊಡ್ತಿದ್ದೆವು, ಕೆಲವೊಂದು ಸಲ ಸೈಲೆಂಟ್ ಆಗಿರ್ತಿದ್ದೆವು. ಎಲ್ಲಿಯಾದರೂ ತಪ್ಪಾಗ್ತದಾ ಏನಾ ಅಂತ. ಯಾಕೆ ಈಗಿನ ಮಕ್ಕಳು ಬಹಳ ಮುಂದುವರೆದಿದ್ದಾರೆ. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಈಗಿನ ಮಕ್ಕಳು ಶಾಲೆಗೆ ಹೋಗಿ ಅಂತ ಹೇಳಲಿಕ್ಕಿಲ್ಲ, ಅವರಾಗೆ ಮುಂದೆ ಹೋಗ್ತಾರೆ. ಅದರ ಒಟ್ಟಿಗೆ ಒಂದು ವೈರಸ್ ಇದೆ, ಮೊಬೈಲ್. ಆ ಮೊಬೈಲನ್ನು ಕೊರೋನಾಕ್ಕಾದರೂ ಒಂದು ಲಸಿಕೆಯನ್ನು ಕಂಡು ಹಿಡಿದಿದ್ದಾರೆ. ಈ ಮೊಬೈಲ್ ಎಂಬ ವೈರಸ್ಸಿಗೆ ಇನ್ನೂ ಕೂಡ ಲಸಿಕೆ ಯಾರು ತಂದೆ ತಾಯಿ ಅವರೇ ಅದನ್ನು ನಿಲ್ಲಿಸಬೇಕು. ಬಹಳಷ್ಟು ವಾಟ್ಸಾಪ್ನಲ್ಲಿ ನಾವು ನೋಡ್ತಾ ಇದ್ದೇವೆ, ಮಕ್ಕಳು ಮೊಬೈಲನ್ನು ನೋಡಿ ಏನೇನು ಆಗಿದ್ದಾರೆ ಅಂತೇಳಿ. ದಯವಿಟ್ಟು ಮಕ್ಕಳ ಹೆತ್ತವರಿಗೆ ಇದೊಂದು ನನ್ನಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ. ಅವರು ಹಠ ಮಾಡ್ತಾರೆ ಅಥವಾ ನಮಗೆ ಕೆಲಸ ಇರ್ತದೆ, ಮೊಬೈಲ್ ಕೊಟ್ಟರೆ ಮಗು ಅದರಷ್ಟಕ್ಕೆ ಆಡ್ತದೆ ಅಂತ ನಮ್ಮ ಒಂದು ಭಾವನೆ. ಅದರಲ್ಲಿ ಏನೇನು ಬರ್ತದೆ ಅಂತ ಅವರಿಗೂ ಗೊತ್ತಾಗೋದಿಲ್ಲ.
ಆದ್ದರಿಂದ ಇದು ಒಂದು ನನ್ನ ಒಂದು ಕಳಕಳಿಯ ವಿನಂತಿ. ಹಾಗೆಯೇ ನಮ್ಮನ್ನೆಲ್ಲ ಇಲ್ಲಿಂದ ನಿವೃತ್ತಿಯಾಗಿ ಹೊಂದಿ ಇಲ್ಲಿಂದ ಬೇರೆ ಶಾಲೆಗೆ ವರ್ಗಾವಣೆಯಾಗಿ ಹೋದಂಥ ಎಲ್ಲ ಶಿಕ್ಷಕರನ್ನು ಗುರುತಿಸಿದ್ದಾರೆ. ಅದು ಒಂದು ಬಹಳ ಸಂತೋಷದ ವಿಷಯ. ಇದು ಮಾತಾಡುವಂಥ ಸಮಯ ಅಲ್ಲ, ಯಾಕೆಂದರೆ ಈಗಲೇ 12 ದಾಟಿದೆ, ಇನ್ನೂ ಶಿಕ್ಷಕರು ಗೌರವಿಸಲಿಕ್ಕೆ ತುಂಬ ಮಂದಿ ಇದ್ದಾರೆ. ಆದ್ದರಿಂದ ನನಗೆ ಒಂದು ಈ ಸುವರ್ಣ ಮಹೋತ್ಸವದ ಸುವರ್ಣ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನಿಮಗೆಲ್ಲರಿಗೆ, ಶಿಕ್ಷಕ ವೃಂದಕ್ಕೆ, ಹಾಗೆ ಹಳೆ ವಿದ್ಯಾರ್ಥಿ ಸಂಘಕ್ಕೆ, ಶಿಕ್ಷಣ ಇಲಾಖೆಗೆ, ಎಲ್ಲ STMC ಅಧ್ಯಕ್ಷರು ಸದಸ್ಯರಿಗೆ, ಎಲ್ಲ ಮಕ್ಕಳ ಹೆತ್ತವರಿಗೆ, ಊರ ಅಭಿಮಾನಿಗಳಿಗೆ, ಹಿಂದೆ ಏನು ಶಾಲೆಯನ್ನು ಈ ಸ್ಥಾಪನಾ ಮಾಡಿದ್ದಾರೆ ಅವರೆಲ್ಲರಿಗೆ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ನಾನು ಆಭಾರಿಯಾಗಿದ್ದೇನೆ. ಈಗ ಇದ್ದಂಥ ಎಲ್ಲರ ಪರವಾಗಿ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬಬ್ಬುಕಟ್ಟೆ. ನೀವು ಬಂದು ನಮ್ಮ ಜೊತೆ ಆಸೀನರಾಗಬೇಕು. ಶ್ರೀಮತಿ ನಿಖಿಲ ಮೇಡಮ್ ಅವರು ಇವರಿಗೆ ಶಾಲನ್ನ ಹಾಕಿ ಹೂವನ್ನ ನೀಡಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಇವರನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಹಸೀನಾ ಮೇಡಮ್, BRP ಮಂಗಳೂರು, ದಯವಿಟ್ಟು ವೇದಿಕೆಗೆ ಬರಬೇಕು. BRP ಮೋಹನ್ ಸರ್ ಅವರು ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. BRP ಸವಿತಾ ಮೇಡಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇದೀಗ ವೇದಿಕೆಯಲ್ಲಿ ಗುರುವಂದನಾ ಪೀಠದಲ್ಲಿ ಅಲಂಕರಿಸಿರುವಂತಹ ಶ್ರೀಮತಿ ಪುಷ್ಪಾ ಮೇಡಮ್, ಶ್ರೀಮತಿ ಜಯಂತಿ ಮೇಡಮ್, ಶ್ರೀಮತಿ ವಿಶಾಲಾಕ್ಷಿ ಮೇಡಮ್, ಶ್ರೀಮತಿ ಸಾವಿತ್ರಿ ಮೇಡಮ್, ಶ್ರೀಮತಿ ಶೋಭಾ ಕುಮಾರಿ ಮೇಡಮ್ ಸೇರಿರುವ ಗುರುವಂದನಾ ಪೀಠದಲ್ಲಿರುವಂತಹವರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರು ಕೈ ಜೋಡಿಸಿ ಇವರನ್ನ ಗೌರವಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿ ತಂಡ ಇವರ ಹಿಂದೆ ಹೋಗಿ ನಿಂತ್ಕೊಂಡು ಈ ಒಂದು ಫ್ರೇಮ್ ಜೊತೆಗೆ ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಸೇರಿಕೊಂಡು ಈ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಮಹೇಶ್ವರ, ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯಲ್ಲಿ ಬಹಳ ಅಭೂತಪೂರ್ವಂತಹ ಕಾರ್ಯಕ್ರಮ, ಅದೇ ಗುರುಗಳಿಗೆ ವಂದಿಸುವಂತಹ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಅಪರೂಪದ ಕಾರ್ಯಕ್ರಮ. ತನ್ನ ಜೀವನವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿ ಅಜ್ಞಾನದಿಂದ ಜ್ಞಾನದರಿಗೆ ಕೊಂಡೋಗುವಂತಹ ಶಿಕ್ಷಕರನ್ನ ಗೌರವಿಸುವಂತಹ ಗುರುವಂದನಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯುತ್ತಾ ಇದೆ. ವೇದಿಕೆಯ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ತುಂಬಾನೇ ಮೆರುಗು ನೀಡ್ತಾ ಇದೆ. 50 ವರ್ಷಗಳನ್ನ ಪೂರೈಸತಕ್ಕಂತಹ ಈ ಒಂದು ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ, ಇದರ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಅಭೂತಪೂರ್ವವಾದಂತಹ ಗುರುವಂದನಾ ಕಾರ್ಯಕ್ರಮ ಈಗ ನಮ್ಮ ಮುಂದೆ ನಡೆಯುತ್ತಾ ಇದೆ. ಸ್ವತಂತ್ರವಾಗಿ ಹಾರುವುದನ್ನ ಕಲಿಸಿ ಬೀಳ್ಕೊಟ್ಟ ಸಾವಿರಾರು ವಿದ್ಯಾರ್ಥಿಗಳ ಮುಖೇನ ತಾವು ವಿಶ್ರಾಂತರಾದ ಬಳಿಕವೂ ಸಕ್ರಿಯರಾಗಿರುವುದು ಗುರುಗಳು. ತಮ್ಮ ಕೆಲಸಕ್ಕೆ ಪ್ರಶಸ್ತಿ ಸಮ್ಮಾನ ಬಯಸುವವರಲ್ಲ, ಪ್ರತಿಭಾವಂತ ವ್ಯಕ್ತಿಗಳನ್ನ ರೂಪಿಸುವುದು ಒಬ್ಬ ಶಿಕ್ಷಕನಿಗೆ ದೊರೆಯುವ ಬಲು ದೊಡ್ಡ ಪ್ರಶಸ್ತಿ ಎಂಬುದು ಸತ್ಯವೂ ಹೌದು, ಆದರ್ಶವೂ ಹೌದು. ಅಂತ ಯೋಗ್ಯ ಶಿಕ್ಷಕರನ್ನ ಈ ಒಂದು ಗುರುವಂದನಾ ಪೀಠದಲ್ಲಿ ಗೌರವಿಸುವುದು ನಮಗೆಲ್ಲರಿಗೂ ಖುಷಿ ಸಂತೋಷದ ವಿಚಾರ ಅಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ಗುರುವಂದನಾ ಪೀಠದಲ್ಲಿ
ಗುರುಗಳಿಗೆ ನಮಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಾವು ನಂಬಿಕೊಂಡು ಬಂದಿರುವಂತಹ ಈ ಪರಿಸರದ ದೇವರು ನಿಮಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ, ನಿಮ್ಮ ಇಷ್ಟಾರ್ಥಗಳನ್ನ ಶ್ರೀದೇವರು ಪೂರೈಸಲಿ ಅನ್ನುವಂತಹ ಆಶಯದೊಂದಿಗೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ನಿಮ್ಮ ಉಜ್ವಲ ಭವಿಷ್ಯ ಒಳ್ಳೆಯದಾಗಲಿ ಅನ್ನುವಂತಹ ಮಾತಿನೊಂದಿಗೆ ಮತ್ತೊಮ್ಮೆ 5 ಜನ ಗುರುಗಳಿಗೆ ವೇದಿಕೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕರತಡಗಳೊಂದಿಗೆ ಕೈ ಚಪ್ಪಾಳಿಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಶ್ರೀಮತಿ ಪುಷ್ಪಾ ಮೇಡಮ್ ಅವರು ತಮ್ಮ ಗುರುವಂದನಾ ಪೀಠದ ಅನುಭವವನ್ನು ಹಂಚ್ಕೋಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕುಳಿತಂತಹ ಗಣ್ಯರು ಇದ್ದಾರೆ ಇಲ್ಲಿ. ಅದೇ ರೀತಿ ಹಳೆ ವಿದ್ಯಾರ್ಥಿಗಳೇ ಅಂದರೆ ನನ್ನ ಮಕ್ಕಳೇ, ಹಾಗೂ ಈಗಿನ ಸಣ್ಣ ಮುದ್ದು ಮಕ್ಕಳೇ, ಹಾಗೂ ಪೋಷಕರೇ, ಹಾಗೆ ಊರಿನ ಸಮಸ್ತ ವಿದ್ಯಾಭಿಮಾನಿಗಳೇ, ನಾನು ಇಲ್ಲಿ 1984 ಇಸವಿಯಲ್ಲಿ ಇಲ್ಲಿ ಸೇವೆಗೆ ಬಂದು ಸೇರಿದೆ. ಆ ಸಮಯದಲ್ಲಿ ಕಟ್ಟಡ ಎಲ್ಲ ಸರಿಯಾಗಿ ಸಾಧಾರಣ ಇತ್ತು. ಯಾವ ಇದು ಕೊಠಡಿಗೆ ಏನೂ ಇಲ್ಲ, ಬರೀ ಒಂದೊಂದು ಪರದೆ, ನಾಟಕದ ಪರದೆಯಾಗಿ ಸೀರೆ ತುಂಡನ್ನು ಪಟ್ಟಾಗಿ ಪರದೆಯನ್ನು ಕಟ್ಟಿಕೊಂಡು 6ನೇ ಕ್ಲಾಸು, 5ನೇ ಕ್ಲಾಸು, 7ನೇ ಕ್ಲಾಸು ಮೇಲಿನ ಹಾಲಲ್ಲಿ ಮತ್ತು ಕೆಳಗೆ ಒಂದು 3 ಕ್ಲಾಸುಗಳು. ಅದು ಒಂದು ಮಗು ಏನು ಮಾಡ್ತದೆ, ಅಲ್ಲಿ ಶಿಕ್ಷಕಿ ಬರುವಾಗ ಸ್ವಲ್ಪ ತಡ ಆದರೆ ಅಡಿಗಿಂದ ನೂರಿಕೊಂಡು ಇನ್ನೊಂದು ಕ್ಲಾಸಲ್ಲಿ ಬಂದು ಕೂತ್ಕೊಳ್ತದೆ. ಆ ಸಮಯದಲ್ಲಿ ಇನ್ಸ್ಪೆಕ್ಟರ್ ಬಂದಾಗ ಅವರು ಹೇಳಿದ್ದಾರೆ, ಮೇಡಮ್ ನೀವೆಲ್ಲ ಹೇಗೆ ಇಲ್ಲಿ ಮಾಡ್ತೀರಿ ಪಾಠ ಅಂತೇಳಿ. ದೇವರದ್ದು ಹೇಳಿ ಏನು ಆದರೂ ಆ ಸಮಯದಲ್ಲಿ ಕೂಡ ನಾವು ಮಾಡಿ 100% 7ನೇ ತರಗತಿಯಲ್ಲಿ 100% ಫಲಿತಾಂಶ ಬರುವಂತೆ ನಾವು ಪ್ರಯತ್ನ ಮಾಡಿದ್ದೇವೆ. ನಮ್ಮ ಒಬ್ಬರ ಪ್ರಯತ್ನ ಅಲ್ಲ, ಇಲ್ಲಿಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ಎಲ್ಲರೂ ಒಟ್ಟು ಸೇರಿದರೆ ಮಾತ್ರ ಆಗುವುದು ಪ್ರಯತ್ನ. ನಾನೊಬ್ಬಳು ಮಾಡಿದ್ದೇನೆ ಅಂತ ಏನೂ ಆಗುವುದಿಲ್ಲ. ಈಗ ನೋಡಿ, ಇಷ್ಟು ಸ್ವಲ್ಪ ಸಮಯದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಅದೇನು ಸ್ವಲ್ಪ ಮಂದಿ, ಇಷ್ಟು ಮಂದಿ ಇದ್ದಲ್ಲಿ ಇಷ್ಟು ಮಂದಿ ಆದರು ಪಾಪ. ಆ ಮಕ್ಕಳು ರಾತ್ರಿ ನಾನು ನೋಡ್ತಾ ಇದ್ದೇನೆ ವಿಡಿಯೋಲಿ ನೋಡುವಾಗ, ನನಗೆ ವಾಟ್ಸಪ್ಪಲ್ಲಿ ನೋಡುವಾಗ, ಅಯ್ಯೋ ದೇವರೇ, ಇವರಿಗೆ ಮಕ್ಕಳು ಮನೆಯಲ್ಲಿ ಮಕ್ಕಳು, ಹೆಂಡತಿ ಮಕ್ಕಳು ಮನೆಯಲ್ಲಿ ಇಲ್ಲವಾ, ಹೆಣ್ಣು ಮಕ್ಕಳು ಸಹ. ನಾನು ಹಳೆ ವಿದ್ಯಾರ್ಥಿ ಹುಡುಗಿಯರು ಅಂತ ಹೇಳಿದರು, ಮಕ್ಕಳು ನನ್ನದೆಲ್ಲ ಮಕ್ಕಳೇ ನೀವು. ನಾನು ಇಲ್ಲಿ 17.5 ವರ್ಷ ಸರ್ವಿಸ್ ಮಾಡಿದ್ದೇನೆ. ಈಗ ನನಗೆ 76 ವರ್ಷ ಆಯಿತು. ನಾನು ಇಲ್ಲಿಂದ ಬಟ್ಟಿ ಒಂದು ಉರುಮಣೆ ಶಾಲೆಯಲ್ಲಿ 5.5 ವರ್ಷ ಸರ್ವಿಸ್ ಮಾಡಿದ್ದೇನೆ. ಆ ಸಮಯದಲ್ಲಿ ಕೂಡ ಅಲ್ಲಿ ಕೂಡ ನಾವು ಹೋದ ಕೂಡಲೇ ನಮ್ಮ ಈ ಮುಖ್ಯ ಶಿಕ್ಷಕಿ ಶಾರದಾ ಮೇಡಮಿಗೆ ಗೊತ್ತುಂಟು, ಅಲ್ಲಿ ಹೋದ ಕೂಡಲೇ 100% ಫಲಿತಾಂಶ ಬಂದಿದೆ. ನಾನು ಮಾಡಿದಲ್ಲ, ಅವರು ಎಲ್ಲ. ನಾವೇನು ಮಾಡ್ತೀವಿ ಅಂದರೆ ಒಗ್ಗಟ್ಟು, ಎಲ್ಲ ಮಕ್ಕಳು ತಾಯಿ ಮಕ್ಕಳಾಗಿ, ನಾವು ಶಿಕ್ಷಕಿ, ನಾನು ಹೆಚ್ಚಮ್ಮು, ನಾನು ದೊಡ್ಡವಳು, ಆ ಭಾವನೆ ಇಲ್ಲ ನಮ್ಮಲ್ಲಿ. ಮೇಲು ಕೀಲುಗಳೊಂದಿಲ್ಲ. ಅಲ್ಲಿ ಇಲ್ಲಂಥ ಶಾಲೆ ಮಕ್ಕಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ, ಈಗ ಕೂಡ ನಮ್ಮಲ್ಲಿ ಉರುಮನೆ ಮಕ್ಕಳು ಬರ್ತಾರೆ ನಮ್ಮ ಮನೆಗೆ, ಮೇಡಮ್ ಟೀಚರ್ ಬರಬೇಕು ಮದುವೆಗೆ, ಟೀಚರ್ ಇದಕ್ಕೆ ಬರಬೇಕು ಅಂತೇಳಿ. ನನಗೆ ಪ್ರಾಯ ಆಯಿತು, 76 ಕಳೀತು. ಆಗಿರುವಾಗ ನನಗೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಸಣ್ಣ ಸರ್ಜರಿಯಾಗಿ ಬೆಡ್ ರೆಸ್ಟಲ್ಲಿದ್ದೇನೆ. ಆದರೂ ಕೂಡ ನಮ್ಮ ವಿವೇಕಾನಂದ ಇವರೆಲ್ಲ ಮಕ್ಕಳ ಇದರಿಂದಾಗಿ ನಾನು ಇಲ್ಲಿ ಬಂದು 2 ಮಾತು ಮಾತಾಡಲಿಕ್ಕೆ ನನಗೆ ಆಯಿತು. ನಾನು ಇಲ್ಲಿ ರಾತ್ರಿ 1 ವಾರದಿಂದ ನೋಡ್ತಾ ಇದ್ದೇನೆ, ಕೆಲವು ಮಕ್ಕಳು 10 ದಿನ ರಜೆ ಮಾಡಿದ್ದಾರೆ, ಕೆಲವು ಮಕ್ಕಳು 1 ವಾರ ರಜೆ ಮಾಡಿದ್ದಾರೆ. ಇಲ್ಲಿಯೇ ಊಟನೂ ಇಲ್ಲ, ಬಿಸಿಲಿಗೆ ನಾನು ನೋಡೋದು, ದೇವರೇ ನನಗೆ ಸ್ವಲ್ಪ ಆರೋಗ್ಯ ಇದ್ದಿದ್ರೆ ನಾನು ತಗೊಂಡು ಹೋಗಿ ಅಲ್ಲಿ ಕೂತ್ಕೊಳ್ತಿದ್ದೆ. ನನಗೇನು ಮಾಡಲಿಕ್ಕಾಗೋದಿಲ್ಲ, ಅದು ಕೂತ್ಕೊಳ್ತಿದ್ದೆ. ಆ ಭಾಗ್ಯ ನನಗೆ ಸಿಕ್ಕಲಿಲ್ಲ. ಆದರೆ ಈ ದಿನ ಈ ಫಂಕ್ಷನ್ ಇದು ನೋಡುವಾಗ, ನನಗೆ ಈ ಸ್ವರ್ಣ ಮಹೋತ್ಸವ ನೋಡುವಾಗ ನಾನು ಸ್ವರ್ಣ ಗಲಿಯಲ್ಲಿ ಬಂದು ಇಲ್ಲಿ ನಿಂತಿದ್ದೇನೆ ಅಂತ ಕಾಣ್ತದೆ. ನನ್ನ 2 ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ನಿಜವಾಗಿಯೂ ಈ ಒಂದು ವೇದಿಕೆಯಲ್ಲಿ ಸಾವಿತ್ರಿ ಮೇಡಮ್ ಅವರು ಬಂದು ಈ ಒಂದು ಗುರುವಂದನೆಯಲ್ಲಿ ಭಾಗವಹಿಸಬೇಕಿತ್ತು. ಆದರೆ ಅವರು ಬೆಡ್ ರಿಟೈನ್ ಆಗಿರೋದ್ರಿಂದ ಆ ಗೌರವವನ್ನ, ತನ್ನ ತಾಯಿಯ ಗೌರವವನ್ನ ಮಗಳು ಸ್ವೀಕರಿಸಿದ್ದಾರೆ. ಡಾಕ್ಟರ್ ಮಂಜುಳಾ PS ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕರೆಗೆ ಹೋಗೊಟ್ಟು ನೀವು ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನು ಗುರುವಂದನಾ ಪೀಠವನ್ನ ಪ್ರೀತಿಯ ಶ್ರೀಮತಿ
ಗೀತಾ ಜುಡಿತಾ ಸಲ್ದಾನ ಮೇಡಮ್ ಅವರು ವೇದಿಕೆಗೆ ಬರಬೇಕು. ಶ್ರೀಮತಿ ಮೋನಿಕಾ, ಶ್ರೀಮತಿ ಕಲಾಕುಮಾರಿ, ಶ್ರೀಮತಿ ರಾಜೀವಿ, ಶ್ರೀಮತಿ ಸುರೇಖಾ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಗುರುವಂದನ ಪೀಠವನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಗೀತಾ ಜುಡಿತಾ ಸಲ್ದಾನ, ಶಿಕ್ಷಣ ಕ್ಷೇತ್ರದ ಎಲ್ಲ CRPಗಳು ಇಲ್ಲಿ ಯಾರಾದರೂ ಇದ್ರೆ, ನಾವು ನಿಮ್ಮನ್ನ ಗುರುತಿಸಿಕೊಳ್ಳದೆ ಇದ್ರೆ ದಯವಿಟ್ಟು ನೀವಿರುವಂಥದ್ದು ನಿಮ್ಮ ಉಪಸ್ಥಿತಿಯನ್ನ ನಮ್ಮ ಅರಿವಿಗೆ ತರಬೇಕು. ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಆತ್ಮೀಯಪೂರ್ವಕವಾಗಿ ಆದರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿಕ್ಷಣ ಕ್ಷೇತ್ರದ ಎಲ್ಲ CRPಗಳು ವೇದಿಕೆಯನ್ನ ಅಲಂಕರಿಸಬೇಕು. BIRT ಕಿಶೋರಿ ಮೇಡಮ್, ಶೋಭಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ನಿಖಿಲಾ ಮೇಡಮ್, ಪ್ರಸನ್ನ ಮೇಡಮ್, ಲತಾ ಮೇಡಮ್, ಐರಿನ್ ಮೇಡಮ್ ಇವರಿಗೆ ಶಾಲನ್ನ ಹಾಕಿ ಹೂವನ್ನು ನೀಡಿ ಪ್ರೀತಿಪೂರ್ವಕವಾಗಿ ಗೌರವಿಸಬೇಕು. ಶ್ರೀಮತಿ ಕಿಶೋರಿ ಮೇಡಮ್, BIRT, ಶ್ರೀಮತಿ ಶೋಭಾ ಮೇಡಮ್, ಶ್ರೀಮತಿ ಜ್ಯೋತಿ ಮೇಡಮ್, ನಿರ್ಮಲಾ ವಿಲ್ಮಾ ಮೇಡಮ್ ಅವರು CRP, ದಯವಿಟ್ಟು CRP ಮೋಹನ್ ಸರ್ ಅವರು ವೇದಿಕೆಗೆ, CRP ಶೀಲಾವತಿ, ದಯವಿಟ್ಟು CRP ಪುಷ್ಪಾ ಮೇಡಮ್, ಶ್ರೀಮತಿ ಗೀತಾ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಬನ್ನಿ. ಶ್ರೀಮತಿ ನಿಖಿಲಾ ಮೇಡಮ್, ಶ್ರೀಮತಿ ಪ್ರಸನ್ನ ಮೇಡಮ್, ಶ್ರೀಮತಿ ಲತಾ ಮೇಡಮ್, ಶ್ರೀಮತಿ ಐರಿನ್ ಮೇಡಮ್, ಶ್ರೀಮತಿ ಚಂಪಾ ಮೇಡಮ್ ದಯವಿಟ್ಟು CRP ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರೂ ಸೇರಿಕೊಂಡು ಇದೀಗ ಗುರುವಂದನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಗುರುವಂದನ ಪೀಠದಲ್ಲಿರುವಂತಹ ಹೆಮ್ಮೆಯ ಶಿಕ್ಷಕರನ್ನ ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಗುರುವಂದನ ಪೀಠವನ್ನ ಅಲಂಕರಿಸಿದಂತಹ ಹೆಮ್ಮೆಯ ಶಿಕ್ಷಕರನ್ನ ಗೌರವಿಸುವಂತಹ ಗುರುವಂದನ ಕಾರ್ಯಕ್ರಮದಲ್ಲಿ ವೇದಿಕೆಯ ಗಣ್ಯರು ಸೇರ್ಕೊಂಡು ಹೆಮ್ಮೆಯ ಶಿಕ್ಷಕರನ್ನ ಗೌರವಿಸುವಂತಹ ಗುರುವಂದನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳನ್ನ ನೆನೆಸಲು ವರ್ಷದಲ್ಲಿ ಒಂದು ದಿನ ಖಂಡಿತ ಸಾಲದು. ಹಾಗೆ ನೋಡಿದರೆ ನಮ್ಮ ಬದುಕಿನ ಎಲ್ಲ ದಿನಗಳು ಶಿಕ್ಷಕರ ದಿನಗಳೇ. ಮೊದಲು ನುಡಿ ಕಳಿಸುವ ಅಮ್ಮನಿಂದ ಹಿಡಿದು ಬದುಕಿನ ಬೇರೆ ಬೇರೆ ಹಂತಗಳಲ್ಲಿ ನಮ್ಮನ್ನು ತಿದ್ದಿ ತೀಡುವ ಮುನ್ನಡೆಸುವ ಎಲ್ಲರೂ ನಮಗೆ ಗುರುಗಳೇ ಹೌದು. ಇದೀಗ ಗುರುಪೀಠದಲ್ಲಿ ಗುರುವಂದನೆಯನ್ನ ಸ್ವೀಕರಿಸುವಂತಹ ಗುರುಗಳಿಗೆ ನಾವು ನಂಬಿಕೊಂಡು ಬಂದಿರುವಂತಹ ದೇವರುಗಳ ಆಶೀರ್ವಾದ ಇರಲಿ. ನಿಮಗೆ ನಿಮ್ಮ ಮುಂದಿನ ಉಜ್ವಲ ಭವಿಷ್ಯ ಒಳ್ಳೆಯದಾಗಲಿ. ನಿಮಗೆ ಆರೋಗ್ಯ ಭಾಗ್ಯವನ್ನ ಶ್ರೀದೇವರು ಕರುಣಿಸಲಿ ಅನ್ನುವಂತಹ ಆಶಯದೊಂದಿಗೆ ಮಾಡುವಂತಹ ಗೌರವದ ಗುರುವಂದನ ಕಾರ್ಯಕ್ರಮ ಇದಾಗಿದೆ. ಮತ್ತೊಮ್ಮೆ ಗೌರವಿಸೋಣ. ಇವರ ಉಜ್ವಲ ಭವಿಷ್ಯ ಇನ್ನು ಒಳ್ಳೆಯದಾಗಲಿ. ಇವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಮಾತಿನೊಂದಿಗೆ ಇದೀಗ
ತಮ್ಮ ಗುರುಪೀಠದ ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಗೀತಾ ಜುಡಿತ್ ಸಂಧಾನ ಮೇಡಮ್ ಅವರು. ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕ ವೃಂದದವರೆಲ್ಲರೂ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದೇವೆ. ಈ ವ್ಯವಸ್ಥೆಯನ್ನು ನಮ್ಮ ಈ ಶಾಲೆಯ ಓಲ್ಡ್ ಸ್ಟೂಡೆಂಟ್ಸ್ನವರು ಬಹಳ ಒಂದು ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ನಿಜವಾಗಿ ಒಂದು ಶ್ಲಾಘನೀಯ ವಿಚಾರ. ಬಹಳ ದಿನಗಳಿಂದ ಅವರ ಅವಿರತ ಸೇವೆ, ಶಾಲೆಯ ಮೇಲಿರುವಂತಹ ವ್ಯಾಮೋಹ, ಇದನ್ನೆಲ್ಲ ಬಹಳ ಹತ್ತಿರದಿಂದ ನಾನು ಗಮನಿಸಿದವಳು. ನಿನ್ನೆ ರಾತ್ರಿ 9 ಗಂಟೆವರೆಗೆ ಇಲ್ಲಿ ಇದ್ದು ಅವರಿಗೆಲ್ಲ ವ್ಯವಸ್ಥೆಯನ್ನು ಬಹಳ ನೋಡಿ ಸಂತೋಷಪಟ್ಟವಳು. ಮಾತ್ರವಲ್ಲ, ಇವರ ಈ ಕೆಲಸ ನೋಡುವಾಗ ನಿಜವಾಗಿ ಇಂತಹ ವಿದ್ಯಾರ್ಥಿಗಳು ನಮಗೆ ಖಂಡಿತವಾಗಿಯೂ ಇನ್ನು ಮುಂದೆಯೂ ಬೇಕು. ಹಾಗೆ ಇಂತಹ ಒಂದು ವಿದ್ಯಾರ್ಥಿಗಳನ್ನು ಸೃಷ್ಟಿಸುವಂಥ, ರೂಪಿಸುವಂಥ ಒಂದು ಶಿಲ್ಪಿಯಾಗಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಿ ಇದು ಶ್ಲಾಘನೀಯ ವಿಚಾರ. ಇವತ್ತು ನಮ್ಮ ಶಿಕ್ಷಕರಿಗೆ ನಾವು ಉತ್ತಮ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತೇವೆ. ಅವರು ಸಮಾಜದಲ್ಲಿ ಉತ್ತಮವಾದ ಕೆಲಸಗಳನ್ನು ಅಲಂಕರಿಸ್ತಾರೆ. ಆದರೆ ಮಗದೊಮ್ಮೆ ಅವರು ನನ್ನ ಶಿಕ್ಷಕರು, ನನ್ನ ಶಾಲೆ ಅಂತ ನೆನಪಿಸಿಕೊಂಡು ಬರುವುದು ಬಹಳ ಉತ್ತಮ. ಈ ನಿಟ್ಟಿನಲ್ಲಿ ನಾನು ಬೋಳಾರ ವೆಸ್ಟ್ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾಗಿ ಈಗ ಕೆಲಸ ಮಾಡ್ತಾ ಇದ್ದೇನೆ. ಹಿಂದೆ ಈ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೆ. ಮಕ್ಕಳನ್ನು ಶಾಲೆಗೆ ಕರೆತರುವಲ್ಲಿ, ಮಕ್ಕಳಿಗೆ ಉತ್ತಮ ಅವರಲ್ಲಿರುವಂಥ ಸೂಕ್ತ ಪ್ರತಿಭೆಗಳನ್ನು ಹೊರಕೆಳೆಯುವಲ್ಲಿ ನಾನು ನನ್ನ ಸಿಬ್ಬಂದಿ ವರ್ಗ ಎಲ್ಲ ಬಹಳಷ್ಟು ಕೆಲಸ ಮಾಡಿದವರು. ಆದರೆ ಈಗ ಒಂದು ನನಗೆ ಸುವರ್ಣಾವಕಾಶ ಸಿಕ್ಕಿದೆ. ಬೋಳಾರ ವೆಸ್ಟ್ ಶಾಲೆಯಲ್ಲಿ ಸುಮಾರು ನಾನು ಹೋದ ಸೆಪ್ಟೆಂಬರ್ ಶಾಲೆಗೆ ಸೇರ್ಪಡೆಯಾದಾಗ ಅಲ್ಲಿಗೆ ನಾನು ವರ್ಗಾವಣೆ ಹೊಂದಿದಾಗ ಕೇವಲ 5 ಮಕ್ಕಳಿದ್ದರು. ಈಗ 55 ಮಕ್ಕಳಿದ್ದಾರೆ. ಈ 55 ಮಕ್ಕಳು ಶಾಲೆಯ ಮುಖವನ್ನೇ ನೋಡದವರು, ಶಾಲೆಯನ್ನೇ ನೋಡದವರು, ಶಾಲೆಗೆ ಹೋಗದವರು, ಮೀನುಗಾರಿಕೆ ಕೆಲಸಕ್ಕೆ ಮತ್ತು ಇನ್ನಿತರ ಎಲ್ಲ ಕೂಲಿ ಕೆಲಸಕ್ಕೆ ಬಿಹಾರ ಮತ್ತು ಆಚೆ ಈಚೆಯಿಂದ ಎಲ್ಲ ಬಂದಂತಹ ವಿದ್ಯಾರ್ಥಿಗಳು. ಶಾಲೆಗೆ ಬರಬೇಕು, ಶಾಲೆಗೆ ಓದಬೇಕು, ಆದರೆ ನಮ್ಮನ್ನು ಯಾರೂ ಶಾಲೆಗೆ ಕಳಿಸ್ಕೊಳ್ಳುವವರಿಲ್ಲ, ಶಾಲೆಗೆ ಕರ್ಕೊಂಡು ಹೋಗುವವರಿಲ್ಲ. ಶಾಲೆಯ ಮುಖವನ್ನು ನಾವು ನೋಡಬೇಕು, ಆಸೆ ಪಡಬೇಕಂತ ಇದ್ದವರು. ಅಂತಹ ಒಂದು ವಿದ್ಯಾರ್ಥಿಗಳು ನನ್ನ ಕೈಗೆ ಸಿಕ್ಕಿ ನಮ್ಮ ಇಲಾಖೆಯೊಂದಿಗೆ ಸೇರಿ ಈ ಒಂದು ಘನ ಕಾರ್ಯವೇ ಅಂತ ಹೇಳ್ಬೋದು ಮಾಡಿ ಇವತ್ತು ಆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದರಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ನಾನೇ ನನ್ನ ಬೆನ್ನು ತಟ್ಟಿ ಹೇಳ್ತಾ ಇದ್ದೇನೆ. ನಿಜವಾಗಿಯೂ ಇಂತಹ ಒಂದು ಕೆಲಸವನ್ನು ಎಲ್ಲ ನಾವು ಶಿಕ್ಷಕರು ಮಾಡ್ತಾ ಇದ್ದೇವೆ. ಆದರೆ ಇದೆಲ್ಲ ಬೆಳಕಿಗೆ ಬರ್ತಾ ಇಲ್ಲ, ಕೆಲವು ಕಡೆ ಬೆಳಕಿಗೆ ಬರ್ತಾ ಇದೆ. ಏನೇ ಆಗಲಿ ಇವತ್ತು ನಮ್ಮನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತ್ಯೇಕವಾಗಿ ಈ ಶಾಲೆಯವರು ಅಭಿನಂದಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ಈ ಶಾಲೆಯ ಅಭಿವೃದ್ಧಿಗಾಗಿ ಇನ್ನು ಮುಂದೆಯೂ ತಾವೆಲ್ಲರೂ ಇನ್ನೂ ಹೆಚ್ಚಿನ ಕೆಲಸವನ್ನು ತಾವು ಕೈ ಜೋಡಿಸಿ ಮಾಡ್ತೀರಿ ಅಂತ ಹೇಳುತ್ತಾ ಭಗವಂತನ ಕೃಪಾ ಆಶೀರ್ವಾದಗಳನ್ನು ನಿಮ್ಮ ಮೇಲೆ, ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರ ಮೇಲೆ, SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಊರಿನ ಮಹಾಜನರು ಹಾಗೂ ಓಲ್ಡ್ ಸ್ಟೂಡೆಂಟ್ಸ್ಗಳ ಮೇಲೆ, ಎಲ್ಲರ ಮೇಲೆ ನಾನು ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಈ ಸಭೆಗೆ ಬಂದಂಥ ಎಲ್ಲ ಮಹಾಜನರಿಗೂ ನಾನು ಗೌರವಪೂರ್ವವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಪ್ರೇಮಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನ ನಮ್ಮನ್ನು ಕರೆದು ಗೌರವಿಸಿದ್ದಕ್ಕಾಗಿ ಪ್ರಥಮತಃ ನಾನು ಸ್ಥಿರವಾಗಿ ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಈ ಶಾಲೆಯಲ್ಲಿ ನನ್ನನ್ನು ಗಟ್ಟಿತನ ಮಾಡಿದ್ದಕ್ಕೆ ನಾನು 2 ಮಾತಾಡಬೇಕು ಅಂತ ಆಸೆ ಇತ್ತು ನನಗೆ. ಈ ಶಾಲೆಗೆ ಬಂದ ಮೇಲೆ ಇಲ್ಲಿಯ ವಿದ್ಯಾರ್ಥಿಗಳು ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ನನ್ನ ಒಂದು ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ತುಂಬ ಸಹಕಾರಿ ಮಾಡಿದ್ದಾರೆ. ಎಲ್ಲದಕ್ಕೂ ಕಿರೀಟಪ್ರಾಯರಾಗಿ ಇರುವಂಥವರು ಇಲ್ಲಿ ಅಂಗನವಾಡಿ ಟೀಚರ್ ಆಗಿ ಈಗ ಸೂಪರ್ವೈಸರ್ ಆಗಿರುವಂತಹ ಅನುಪಮ ಮೇಡಮ್. ಒಂದು ಉದಾಹರಣೆ ಹೇಳ್ತೇನೆ. ಶಾಲೆಯಲ್ಲಿ ಮಕ್ಕಳಿಗೆ ನಾನು ಮೊದಲು ದೊಡ್ಡ ಕ್ಲಾಸ್ಗಳಿಗೆ ಪಾಠ ಮಾಡ್ತಾ ಇದ್ದೆ, 6, 7, 8ಕ್ಕೆ ಹಿಂದಿ ಮತ್ತು ಸೋಷಲ್. ಇಲ್ಲಿ ಬಂದ ಮೇಲೆ 1ನೇ ತರಗತಿಗೆ ಕೊಡಬೇಕು ಅಂತ ಹೇಳಿಕೊಂಡು ನನಗೆ ಅಲ್ಲಿ ತರಗತಿಗಳನ್ನು ಕೊಟ್ಟರು. ಆ ಮಕ್ಕಳನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ದಿನಾಲು ಅವರಿಗೆ ಜೋರು ಮಾಡೋದು, ಬಾರದಿದ್ರೆ ಬಡಿಯುವುದು. ನಾನು ಅದನ್ನೇ ನನ್ನ ಹಿರಿಯ ಕ್ಲಾಸ್ಗಳಿಗೆ ಏನು ಮಾಡ್ತಿದ್ದೆ ಆ ಮಕ್ಕಳ ಮೇಲೆ ಸಹ ಹಾಗೆ ವ್ಯವಹರಿಸ್ತಾ ಇದ್ದೆ. ದಿನಾಲು ದೂರ ಹೋಗುದು ಅನುಪಮನಿಗೆ. ಅನುಪಮ ರಾತ್ರಿ ದಿನಾಲು ನನಗೆ ಫೋನ್ ಮಾಡೋದು, ದೇ ಇರಿಗೆ ಒಂಜಿ ಪ್ರೀತಿಡು ಪಾತೆರೆ ಅಪುಜ, 8 ಪಂಡ್ರೆ ಅಪುಜ, ಪಲ ಪೆಟ್ಟು ಕೊರದು ಜೋರು ಮಂತದ್ದು ದಾಯಿ ಪಾತೇರ್ನಿ. ಅವರು ದಿನಾಲು ನನಗೆ ಹೇಳ್ತಿದ್ರು. ನನಗೆ ಆ ಮಕ್ಕಳ ಹತ್ರ ಹೇಗೆ ಇರಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದೆಲ್ಲ ವ್ಯಕ್ತಿತ್ವವನ್ನು ರೂಪಿಸಿದ್ದು, ಮಕ್ಕಳ ಜೊತೆಯಲ್ಲಿ ವ್ಯವಹರಿಸಲಿಕ್ಕೆ ಕಲಿಸಿಕೊಟ್ಟದ್ದು ಇಲ್ಲಿಯ ಅಂಗನವಾಡಿಯಿಂದ ಬಂದಂಥ ಆ ತರಬೇತಿ ಪಡೆದು ಬಂದಂತಹ ಅನುಪಮನ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಊರಿನ ಎಲ್ಲ ಮಹನೀಯರು, ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಆ ಒಂದು ಅನುಭವ, ಪ್ರೀತಿ ನನ್ನಲ್ಲಿ ಸೇರಿಕೊಂಡು ಈಗ ನಾನು ಬಂಟ್ವಾಳ ತಾಲೂಕಿನ ವಿಶೇಷ ಚೇತನ ವಿದ್ಯಾರ್ಥಿಗಳ ಒಂದು ಸೇವೆ ಮಾಡ್ತಾ ಇದ್ದೇನೆ. ಆ ಸೇವೆಯಲ್ಲಿ ನಾನು ಏನಾದರೂ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದ್ದೇನೆ ಅಂತ ಹೇಳಿದರೆ ಈ ಬಬ್ಬುಕಟ್ಟೆ ಊರು, ಇಲ್ಲಿಯ ಮಹನೀಯರು, ಈ ಶಾಲೆ ಅಂತ ಹೇಳುತ್ತಾ ಇಲ್ಲೆಲ್ಲರಿಗೂ ಕೂಡ ಕೈ ಮುಗಿದು ಸ್ಥಿರವಾಗಿ ವಂದಿಸ್ತೇನೆ. ಧನ್ಯವಾದಗಳು. ಶಿಲ್ಪ ಮೇಡಮ್, ಶಿಲ್ಪಾ ಓಕೆ ಸರ್. ಹಾಗಿದ್ರೆ ದೇವಕಿ ಮೇಡಮ್ ಸೇರ್ಬೋದಾ? ದೇವಕಿ ಮೇಡಮ್ ಅವರು, ದೇವಕಿ
ದೇವಕಿ ಮೇಡಮ್ ಸೇರ್ಕೊಳ್ಳಿ, ಅಲ್ಲ ಸೇರ್ಕೊಳ್ಳಿ, ಅಲ್ಲಿ ಚೇರ್ ಕಾಲಿದೆ, ದಯವಿಟ್ಟು. ಉಳ್ಳಾಲಗುತ್ತಿನ ದಿನೇಶ್ ರೈ ಅವರು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಈ ಭಾಗದಲ್ಲಿ ಹೆಸರನ್ನ ಗಳಿಸಿರುವಂತಹ ದಿನೇಶ್ ರೈ ಅವರನ್ನ ತಮ್ಮ ಉಪಸ್ಥಿತಿಯನ್ನ ಆದರಪೂರ್ವಕವಾಗಿ ಆತ್ಮೀಯಪೂರ್ವಕವಾಗಿ ಗೌರವಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ನಮ್ಮ ನಲ್ಮೆಯ ಪ್ರೀತಿಯ ನೆಚ್ಚಿನ ಗುರುಗಳನ್ನ ವಂದಿಸುವಂತಹ ಗುರುವಂದನಾ ಕಾರ್ಯಕ್ರಮವನ್ನ ನೆರವೇರ್ತಾ ಇದ್ದೇವೆ. ಉಳ್ಳಾಲಗುತ್ತು ದಿನೇಶ್ ರೈ ಅವರು ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗ ತನ್ನ ವ್ಯವಹಾರಗಳನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿದ್ರು ಕೂಡ ಈ ಒಂದು ಶಾಲೆಯ ಪ್ರೀತಿಯಿಂದ ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವಂತಹ ನಮ್ಮ ಪ್ರೀತಿಯ ದಿನೇಶನಿಗೆ ಸ್ವಾಗತ ಸುಸ್ವಾಗತ. ಮತ್ತೊಮ್ಮೆ ವೇದಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಪೀಠದಲ್ಲಿ ಇರುವಂತಹ ಎಲ್ಲ ಶಿಕ್ಷಕರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಪುಟಾಣಿ ಮಕ್ಕಳೇ, ಹಳೆ ವಿದ್ಯಾರ್ಥಿ ಸಂಘದವರೇ ಹಾಗೂ ಸೇರಿರುವಂತಹ ಎಲ್ಲ ಸಭಿಕರೇ, ಮೊದಲನೆಯದಾಗಿ ಎಲ್ಲರಿಗೂ ಕೂಡ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಬಹಳ ಸಂತೋಷದ ಒಂದು ಕಾರ್ಯಕ್ರಮ. ನಾನು ಯಾವತ್ತೂ ಇಂತಹ ಒಂದು ಸನ್ಮಾನದ ವೇದಿಕೆಯಲ್ಲಿ ಆಸೀನರಾಗಿರಲಿಲ್ಲ. ಬಹಳ ಖುಷಿಯಾಗ್ತಾ ಇದೆ. ಆಮೇಲೆ ಹೇಳುವುದಂತ ಹೇಳಿದರೆ, ಈ ಶಾಲೆಯ ಬಗ್ಗೆ ಸುರೇಖಾ ಟೀಚರ್ ಹೇಳಿದಾಗೆ ನನ್ನನ್ನು ಗಟ್ಟಿ ಮಾಡಿದಂತಹ ಶಾಲೆ ಈ ಬಬ್ಬುಗಟ್ಟೆ ಶಾಲೆ ಅಂತ ಹೇಳ್ಬೋದು. ವೇದಿಕೆಯಲ್ಲಿ ಮಾತನಾಡುವಂತಹ ಅವಕಾಶಗಳು ನನಗೆ ಹೆಚ್ಚಾಗಿ ಸೀತಾಲಕ್ಷ್ಮಿ ಮೇಡಮ್ನವರ ಕೈಗಳಿಗೆ ನನಗೆ ತುಂಬ ಅನುಭವಗಳು ಈ ಶಾಲೆಯಲ್ಲಿ ಸಿಕ್ಕಿವೆ. ಹಾಗೆ ಉತ್ತಮ ಶಿಕ್ಷಕ ವೃಂದದವರಿದ್ದರು. ಹಾಗೂ ವಿದ್ಯಾರ್ಥಿಗಳನ್ನು ಹೇಳುವುದಂತಾದರೆ, ಉತ್ತಮ ವಿದ್ಯಾರ್ಥಿಗಳು ಕಲಿಯುವುದರಲ್ಲಿ ಆಗ್ಬೋದು, ಆಟೋಟಗಳಲ್ಲಿ, ಈ ಶಾಲೆಯಲ್ಲಿ ಆಟೋಟಗಳಿಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ ಶಿಕ್ಷಕರು. ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಒಮ್ಮೆ ಆಟೋಟದ ಒಂದು ತಾಲೂಕು ಮಟ್ಟದಲ್ಲಿ ನಾನು ಕರ್ಕೊಂಡೋದಾಗ 3 ಹೋಬಳಿ ಮಟ್ಟದಲ್ಲಿ 3 ತಂಡಗಳನ್ನು ಕರ್ಕೊಂಡು ಹೋಗಿದ್ದೆವು. 3 ತಂಡಗಳು ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದದ್ದು ನನಗೆ ಮರೆಯಲಾಗದಂಥ ಒಂದು ಖುಷಿ. ಅಲ್ಲಿ ಮಕ್ಕಳ ಜೊತೆಗೆ ನಾವು ಸಹ ಇದ್ದುಕೊಂಡು ಅವರಿಗೆ ಪ್ರೇರೇಪಿಸಿದ್ದು ತುಂಬ ಖುಷಿ ಅನ್ನಿಸ್ತಾ ಇದೆ. ಒಳ್ಳೆಯ ಒಂದು ಸದಾವಕಾಶಗಳು ನನಗೆ ಈ ಶಾಲೆಯಲ್ಲಿ ಸಿಕ್ಕಿದ್ದವು. ಹಾಗೆ ಇಲ್ಲಿಯ ಪೋಷಕರನ್ನು ಹೇಳುವುದಂದರೆ, ಶಿಕ್ಷಕರ ಜೊತೆ ಕೈಗೂಡಿ ಅವರು ಕೂಡ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೇರಣೆಯನ್ನು ನೀಡಿದಂಥವರು. ಇಲ್ಲಿಯ ಹಳೆ ವಿದ್ಯಾರ್ಥಿ ಸಂಘದವರು ಕೂಡ ಈ ಮೊದಲು ಇಂಥ ಒಂದು ಕಾರ್ಯಕ್ರಮವನ್ನು ಶಿಕ್ಷಕರಿಗೆ ಹಮ್ಮಿಕೊಂಡಿದ್ದರು. ಆಗ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಗ ಒಮ್ಮೆ ಕೂತ್ಕೊಂಡು ಎಣಿಸ್ತಾ ಇದ್ದೆ, ನನಗೆ ಆವಾಗ ಇಂಥ ಒಂದು ಅವಕಾಶ ಬರ್ತದೆ ಅಂತ. ಈ ದಿನ ಕೈಗೂಡಿ ಬಂತು. ಹಳೆ ವಿದ್ಯಾರ್ಥಿ ಸಂಘದವರಿಗೆ ಹಾಗೆ ಶಿಕ್ಷಕ ವೃಂದದವರಿಗೆ, ಈ ಶಾಲೆ ಎಲ್ಲರಿಗೂ ಕೂಡ ಪೋಷಕ ವೃಂದದವರಿಗೆ ನಮ್ಮೆಲ್ಲರ ಪರವಾಗಿ, ಶಿಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಅನುಭವದ ಮಾತಿಗೆ ಧನ್ಯವಾದಗಳು ಯಶೋಧ ಮೇಡಮ್. ಮತ್ತೆ ಗುರುವಂದನಾ ಪೀಠಕ್ಕೆ ಜಯಲಕ್ಷ್ಮಿ ಮೇಡಮ್, ಶಾಂತಾ ಮೇಡಮ್, ಶಾರದಾ ಮೇಡಮ್, ವೆಂಕಟೇಶ್ ಸರ್, ಗಣೇಶ್ ಸರ್, ದಯವಿಟ್ಟು ವೇದಿಕೆಗೆ ಬಂದು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಇವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ಇವರನ್ನ ಗುರುವಂದನಾ ಕಾರ್ಯಕ್ರಮದಲ್ಲಿ ಗೌರವಿಸಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ.
ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಣವೆಂದರೆ ಲೌಕಿಕದ ಹಾದಿ, ಬೆಳಗುವ ದೀವಿಗೆಗಳು. ಶಾಲೆ ಎಂದರೆ ಆಧುನಿಕ ಜ್ಞಾನಲೋಕದ ಹೆಬ್ಬಾಗಿಲು. ಸೆಪ್ಟೆಂಬರ್ 5 ಬಂದಾಗೆಲ್ಲ ತನ್ನ ಬದುಕು ಬೆಳಗಿದ ಪ್ರೀತಿಯ ಮೇಷ್ಟ್ರು ಟೀಚರ್ಗಳನ್ನ ನೆನಪಿಸಿಕೊಂಡು ಭಾವುಕರಾದ ಶಿಷ್ಯರಿಲ್ಲ. ಅಂತಹ ಹೆಮ್ಮೆಯ ಶಿಕ್ಷಕರನ್ನ ಗೌರವಿಸುವಂತಹ ಗುರುವಂದನಾ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ನಡೀತಾ ಇದೆ. ಮತ್ತೊಮ್ಮೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಗೂ ನೆರೆದಿರುವಂತಹ ಎಲ್ಲ ಸಭಿಕರು ಸೇರಿಕೊಂಡು ಜೋರಾಗಿರುವಂತಹ ಚಿಪ್ಪಾಳಿಯೊಂದಿಗೆ ಈ ಶಿಕ್ಷಕರನ್ನ ಗೌರವಿಸುವಂತಹ ಕಾರ್ಯಕ್ರಮ, ಗುರುವಂದನಾ ಕಾರ್ಯಕ್ರಮ. ಮತ್ತೊಮ್ಮೆ ಗುರುಪೀಠವನ್ನ ಅಲಂಕರಿಸುವಂತಹ ಎಲ್ಲ ಶಿಕ್ಷಕರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಗಣ್ಯರು ತಮ್ಮ ದಿವ್ಯ ಹಸ್ತದಿಂದ ಇವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವ್ಯಕ್ತವಾಗಿಯೂ ನಮ್ಮನ್ನು ರೂಪಿಸಿದ ಮಹಾನುಭಾವರು, ನಮ್ಮ ಬೆರಳು ಹಿಡಿದು ಬರೆಸಿದ ಗುರುಗಳು, ಚಕ್ಷುರುಲಿಮಿತ ಹಿತಂ ಏನಃ ತಸ್ಮೈ ಶ್ರೀ ಗುರವೇ ನಮಃ. ಈ ಒಂದು ಗುರುಪೀಠದಲ್ಲಿ ಗೌರವವನ್ನು ಸ್ವೀಕರಿಸಿದಂತಹ ಗುರುಗಳಿಗೆ ಗೌರವವಾದಂತಹ ವಂದನೆಗಳನ್ನು ಅರ್ಪಿಸುತ್ತಾ ಇದೀಗ ಗುರುವಂದನೆಯನ್ನು ಸ್ವೀಕರಿಸಿದ ಎಲ್ಲ ಶಿಕ್ಷಕರು ಒಮ್ಮೆ ವೇದಿಕೆಗೆ ಬರಬೇಕು. ಒಂದು ಆ ಶಿಕ್ಷಕರನ್ನ ಗೌರವಿಸುವಂತಹ ಕಾರ್ಯಕ್ರಮ ನಡೆಯುತ್ತಾ ಇದೆ. ಸ್ಟೂಡೆಂಟ್ಸ್ ಎಲ್ಲರೂ, ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿಗಳು ನಿಮ್ಮನ್ನ ಈ ಒಂದು ಫ್ರೇಮ್ ಅಲ್ಲಿ ನೋಡ್ಬೇಕು ಅನ್ನುವಂತಹ ಆಶೆ ನಮ್ದು. ಇನ್ನು ಯಾರಾದ್ರೂ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲ್ತಿರುವಂತಹ ಇದ್ದೇವೆ. ಉದಯನ ಬನ್ನಿ. ಎಸ್, ನೋಡಿ ಇಲ್ಲಿ ಕೆಳಗಡೆ ಒಂದು ರೋ ಕೂತ್ಕೋಬಹುದು, ಬೇಕಾದ್ರೆ ಜಾಗ ಇದೆ. ನಮ್ಮ ಆಶೆ ಎಲ್ಲ ಶಿಕ್ಷಕರು, ಇವತ್ತು ಗುರುವಂದನಾ ಪೀಠವನ್ನ ಅಲಂಕರಿಸಿದಂತಹ ಎಲ್ಲ ಶಿಕ್ಷಕರು ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಕರೆಗೆ ಒಗ್ಗಟ್ಟು ಬಂದಿರುವಂತಹ ಎಲ್ಲ ಗಣ್ಯರು ಸೇರಿ ಎಲ್ಲರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ 50ರ ಸಂಭ್ರಮದ ಸುವರ್ಣ ಮಹೋತ್ಸವ ಸಂಭ್ರಮ. ಡಾಕ್ಟರ್ ಎ ಹರಿಸರ್ ಇವರಿಗೆ ಬಹುಮಾನವನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಕ್ಕಳಿಗೆ ಐರಿನ್ ಮೇಡಮ್ ದಯವಿಟ್ಟು ಹೆಸರನ್ನ ಹೇಳ್ತಾ ಹೋಗಿ. ಎಸ್, ಐರಿನ್ ಮ್ಯಾಮ್ ಕಂಟಿನ್ಯೂ ಮಾಡಿ. ಪ್ರಥಮ ಜೋಯಲ್, ದ್ವಿತೀಯ ಮಲ್ಲಿಕಾ. ಎರಡನೇ ತರಗತಿ ಪ್ರಥಮ. ಮಕ್ಕಳನ್ನ ಚಪ್ಪಾಳೆಯೊಂದಿಗೆ ಹುರಿದು ಬೀಸಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈಗ ಪ್ರಥಮವಾಗಿ ಬಹುಮಾನವನ್ನ ನೀಡಲಿಕ್ಕಿದ್ದಾರೆ ಮಲ್ಲಿಕಾ. ಹರಿಸರ್.
ಎಸ್ ಐರಿನ್ ಮೇಡಮ್, ನೀವು ಹೇಳ್ತಾ ಹೋಗಿ, ಮಕ್ಕಳು ಬರ್ತಾ ಹೋಗಿ. 2ನೇ ತರಗತಿ ಫಾತಿಮಾತ್ ಸಿಮ್ರಾನ. ದ್ವಿತೀಯ ಮಧುಶ್ರೀ ಮತ್ತು ಯೂನುಸ್. ಮಧುಶ್ರೀ ಮತ್ತು ಯೂನುಸ್ ದ್ವಿತೀಯ. 3ನೇ ತರಗತಿ ಪ್ರಥಮ ಪ್ರಾರ್ಥನಾ. ದ್ವಿತೀಯ ಶ್ರೇಯ. ಪ್ರಾರ್ಥನಾ ಫಸ್ಟ್ ಪ್ರಾರ್ಥನಾ ಫಸ್ಟ್. ಶ್ರೇಯ ದ್ವಿತೀಯ. 4ನೇ ತರಗತಿ ರಿಹಾನ್ ಪ್ರಥಮ. ದ್ವಿತೀಯ ರಿಷಿಕಾ ಸುವರ್ಣ. ಧನ್ಯವಾದಗಳು ಹರೀಶ್ ಸರ್. ಮುಂದಿನ ಬಹುಮಾನವನ್ನ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮೇಗಿನ ಮನೆ ತಾವು ನಿರ್ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. 5ನೇ ತರಗತಿ ಪ್ರಥಮ ಬಹುಮಾನ ಪೃಥ್ವಿಕಾ. ದ್ವಿತೀಯ ಸನ್ವಿತಾ. ಆರನೇ ತರಗತಿ ಪ್ರಥಮ ಫಮೀದಾ. ದ್ವಿತೀಯ ಭವ್ಯ. ಧನ್ಯವಾದಗಳು ಹರೀಶ್ ಸರ್. ಮುಂದಿನ ಬಹುಮಾನವನ್ನ ನಮ್ಮ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮೇಗಿನ ಮನೆ ಇವರು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಗಣ್ಯರು, ಆತ್ಮೀಯರು, ಪೋಷಕರು ಊಟವನ್ನ ಮಾಡಿ ಹೋಗಬೇಕು. 7ನೇ ತರಗತಿ ಪ್ರಥಮ ವೈಷ್ಣವಿ. ದ್ವಿತೀಯ ಸುಹೇಲ್. ಸಂಜೆಯ ಕಾರ್ಯಕ್ರಮಕ್ಕೆ ಮತ್ತೆ ತಾವೆಲ್ಲರೂ ಬರಬೇಕು. 4 ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ. ತಾವೆಲ್ಲರೂ ಬಂದು ನಮ್ಮ ಜೊತೆಗೆ ಸೇರ್ಕೋಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಡ್ಬೇಕು. ತಾವೆಲ್ಲರೂ ಸೇರ್ಕೊಂಡು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಜೂನಿಯರ್ ವಿಭಾಗ ಪ್ರಥಮ ವರ್ಷ ಮತ್ತು ತಂಡ. ದ್ವಿತೀಯ ಅಂಶು ಮತ್ತು ತಂಡ. ವರ್ಷ ಮತ್ತು ತಂಡ ಬೇಗ ಬರಬೇಕು. ದ್ವಿತೀಯ ಅಂಶು ಮತ್ತು ತಂಡ. ದ್ವಿತೀಯ ಅಂಶು ಮತ್ತು ತಂಡ. ಸಬ್ ಜೂನಿಯರ್ ಶಿಯಾಬುದ್ದೀನ್ ಮತ್ತು ತಂಡ. ದ್ವಿತೀಯ ಲಕ್ಷ್ಯ ಮತ್ತು ತಂಡ. ಮಕ್ಕಳು ಬೇಗ ಬೇಗ ಬಂದು ಪ್ರೈಸ್ ತಗೊಳ್ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಕ್ಷ್ಯ ಮತ್ತು ತಂಡ. ಬೆಂಕಿ ಇಲ್ಲದ
ವಿಧವಾದ ಅಡುಗೆ. ಇದರಲ್ಲಿ ತರಗತಿ 4ರಿಂದ 7ರವರೆಗೆ ಪ್ರಥಮ ಅಂಶು ಮತ್ತು ತಂಡ. ಸಂಗೀತ ಸ್ಪರ್ಧೆಯಲ್ಲಿ 1ನೇ ತರಗತಿಯಲ್ಲಿ ಪ್ರಥಮ ಮಲ್ಲಿಕಾ, ದ್ವಿತೀಯ ಶೀಸ್. ಎರಡನೇ ತರಗತಿ ಪ್ರಥಮ ತಮ್ಶಿಯಾ, ದ್ವಿತೀಯ ಇಶಾನ್. ಮೂರನೇ ತರಗತಿ ಪ್ರಥಮ ಅನನ್ಯ, ದ್ವಿತೀಯ ಹನುಮಂತ ಮತ್ತು ತ್ರಿಶಾನಿ. ಹನುಮಂತ ಮತ್ತು ತ್ರಿಶಾನಿ. ನಾಲ್ಕನೇ ತರಗತಿ ಪ್ರಥಮ ರಿಷಿಕಾ ಸುವರ್ಣ, ದ್ವಿತೀಯ ನವ್ಯಶ್ರೀ. ಐದನೇ ತರಗತಿ ಪ್ರಥಮ ಸಲ್ಮಾನ್ ಫಾರಿಶ್, ದ್ವಿತೀಯ ಭುವಿ. ಆರನೇ ತರಗತಿ ಪ್ರಥಮ ವಂಶಿಕಾ, ದ್ವಿತೀಯ ವೈಷ್ಣವಿ. ಏಳನೇ ತರಗತಿ ಪ್ರಥಮ ಪೃಥ್ವಿರಾಜ್, ದ್ವಿತೀಯ ಗಗನ್. ಚಿತ್ರಕಲೆಯಲ್ಲಿ 1ನೇ ತರಗತಿಯಲ್ಲಿ ಪ್ರಥಮ ಶೀಸ್, ದ್ವಿತೀಯ ಮಲ್ಲಿಕಾ. ಊಟದ ವ್ಯವಸ್ಥೆ ರೆಡಿಯಾಗಿದೆ. ಬಂದಿರುವಂತಹ 2ನೇ ತರಗತಿ ಪ್ರಥಮ ರಫ್ನಾನ, ದ್ವಿತೀಯ ಅನ್ಫಾ ಹಲೀಮಾ. 3ನೇ ತರಗತಿಯಲ್ಲಿ ಪ್ರಥಮ ಅನನ್ಯ, ದ್ವಿತೀಯ ತ್ರಿಶಾನಿ. 3ನೇ ತರಗತಿ ಅನನ್ಯ ಪ್ರಥಮ, ತ್ರಿಶಾನಿ ದ್ವಿತೀಯ. 4ನೇ ತರಗತಿ ಪ್ರಥಮ ಲಕ್ಷ್ಯ, ದ್ವಿತೀಯ ಶಿಯಾಬುದ್ದೀನ್. 5ನೇ ತರಗತಿ ಪ್ರಥಮ ಅನುಷ್, ದ್ವಿತೀಯ ಸಲ್ಮಾನ್ ಫಾರಿಶ್. 6ನೇ ತರಗತಿ ಪ್ರಥಮ ರಾಗಿಣಿ, ದ್ವಿತೀಯ ಆಯಿಷಾ ನಿಜ್ನಾ. 7ನೇ ತರಗತಿ ಪ್ರಥಮ ಗಗನ್, ದ್ವಿತೀಯ ಪೃಥ್ವಿರಾಜ್. ಧನ್ಯವಾದಗಳು ಐರಿನ್ ಮೇಡಮ್. ಹಾಗೆ ಈ ಒಂದು ಬಹುಮಾನ ವಿತರಣೆಯನ್ನ ನೀಡಿದಂತಹ ನಮ್ಮ ಹೆಮ್ಮೆಯ ಪ್ರೀತಿಯ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮೇಗಿನ ಮನೆ, ನಿಮಗೂ ಧನ್ಯವಾದಗಳು. ಹಾಗೆ ಒಂದು ಸಣ್ಣ ಪೌಸ್ ನಡುವೆ, ಸಭಾ ಕಾರ್ಯಕ್ರಮದ ನಡುವೆ ಒಂದು ಸಣ್ಣ ಪೌಸ್. ಸಣ್ಣ ಪುಟಾಣಿಗಳು LKGಯ ಮಕ್ಕಳು ಒಂದು ಡಾನ್ಸ್ ಅನ್ನ ಮಾಡ್ತೇವೆ, ಆಮೇಲೆ ನಾವು ಊಟ ಮಾಡ್ತೇವೆ, ತುಂಬಾ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಸಹಕರಿಸಬೇಕು. ಸಣ್ಣ ಪುಟಾಣಿಗಳು ನಮಗೆ ಹಸಿವಾಗ್ತಾ ಇದೆ, ಊಟ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಅವರನ್ನು ಒಂದು ವೇದಿಕೆಯಲ್ಲಿ ಒಂದೇ ಡಾನ್ಸ್, ಒಂದು 2 ನಿಮಿಷ ಗಣ್ಯರಲ್ಲಿ ಅವಕಾಶ ಕೇಳ್ತಾ ಇದ್ದೀನಿ. देखो देखो क्या वो पेड़ है, चादर ओढ़े या खड़ा कोई,
चलो 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 नए ख्वाब बुन ले। महसूस हुआ है लाइफ की गाड़ी में कस के मारा ब्रेक, हो रहा है क्यों कंफ्यूज मेरे दिल, मशवरा मेरा तू आजमा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। चल मसल फुलाना थोड़ी बॉडी बनाना, तेरी चिकनी गालों के सबल की फसल उगाना। अरे रे रे अबे चल बेटा शुरू हो जा शुरू, बगल उठा के थोड़ा डियो लगाना, इसी बगल वाली को मर्दानी खुशबू दूंगाना। चल ऊपर से दो बटन ढीले करके बताना, बालों वाला सीना दिखाना, बालों वाला सीना दिखाना। बरसों तक तू साइकिल पे घुमा है, हाईवे पे मोटर साइकिल भगा के देख। स्पीड में तुझको अगर सर्दी लगे तो सीट पे पीछे लड़की बिठा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले। ವೇದಿಕೆಯ ಮೇಲಿರುವಂಥ ಈ ಗಣ್ಯ ವ್ಯಕ್ತಿಗಳಿಗೆ, ಇಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಏನಂದರೆ, ನಾನು ಜಾಸ್ತಿ ಮಾಡಿ ಸಾರ್ವಜನಿಕ ಅಭ್ಯಾಸವಿಲ್ಲ, ಆದ ಕಾರಣ ಇದೊಂದು ಸಣ್ಣ ರೀತಿಯಲ್ಲಿ ಪ್ರಾರಂಭವಾದ ಶಾಲೆ. ಒಂದು ಇಷ್ಟು ಅಭಿವೃದ್ಧಿ ಬಂದು ಅಧ್ಯಾಪಕರಿಂದ ಮತ್ತು ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳು ಸೇರಿ ಮಾಡಿದಂಥ ಒಂದು ಕಾರ್ಯಕ್ರಮ ಭಾರಿ ಒಳ್ಳೆಯದಾಗಿದೆ. ಇನ್ನು ಆದರೂ ಇದು ಅಭಿವೃದ್ಧಿ ಆಗಲಿ ಒಂದು ಅಷ್ಟೇ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಪ್ರೀತಿಯ ನಮ್ಮ ಹೆಮ್ಮೆಯ ಬಬ್ಬುಕಟ್ಟೆಯ ಶ್ರೀಯುತ ರಾಮಣ್ಣ ಶೆಟ್ಟಿಯವರಿಗೆ ಇದೀಗ 1 ನಿಮಿಷದ ಮೌನ ಪ್ರಾರ್ಥನೆಯ ಮುಖೇನ ಪ್ರಮುಖರನ್ನೆಲ್ಲ ಸೇರಿಸಿಕೊಂಡು ಅಂದು ಸ್ಥಾಪನೆ ಮಾಡಿದಂತಹ 1974ರಲ್ಲಿ ಸ್ಥಾಪಿಸಿದಂತಹ ಈ ಶಾಲೆ ಇವತ್ತು 50 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಉದ್ಘಾಟನಾ ಬಂದು ಶಾಲಿನ ಗೌರವವನ್ನು ಸ್ವೀಕರಿಸಬೇಕು. ಶಾರದಾ ಮೇಡಮ್ ಅವರು ಇವರಿಗೆ ಶಾಲನ್ನ ಹಾಕಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೀಗ ಉದ್ಘಾಟನಾ ಸಮಾರಂಭದ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಹಿರಿಯನನ್ನು ಗೌರವಿಸುತ್ತಾ ಉದಯಿಸಿದ ಸೂರ್ಯ ಮುಳುಗಲೇಬೇಕು. ಅದೇ ಥರ ಒಂದು ಕಾರ್ಯಕ್ರಮ ಆರಂಭವಾಗಬೇಕಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಶಾಲಾ ಧ್ವಜಾರೋಹಣ ಮಾಡಿದ ಶ್ರೀಮತಿ ಮೀನಾಕ್ಷಿ ಶೆಟ್ಟಿ ಇವರಿಗೆ ನಾನು ಶಾಲಾ ವತಿಯಿಂದ STMC ಹಳೆ ವಿದ್ಯಾರ್ಥಿ ಹಾಗೂ ಸುವರ್ಣ ಮಹೋತ್ಸವದ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಭಾರತದ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಾಗತರಿಗೆ ವಿಶಿಷ್ಟವಾದ ಸ್ಥಾನ. ಅತಿಥಿ ದೇವೋ ಭವ ಎನ್ನುವ ಸಂಸ್ಕೃತಿ ನಮ್ಮದು. ಅದಕ್ಕನುಗುಣವಾಗಿ ನಮ್ಮ ಕರೆಗೆ ಓಗೊಟ್ಟು
ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಕಾರ್ಯಕ್ರಮ ತಮ್ಮದೆಂಬ ಪ್ರೀತಿ ಇಟ್ಟು ಆಗಮಿಸಿದ ಹರೀಶ್ ರವರಿಗೆ ನಾನು ನಮ್ಮ ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಭೆಯ ಪ್ರಗತಿ, ಗೌರವದ ಕೀರ್ತಿ, ಮಾತಿನ ಸರದಿ, ನೀವೇ ನಮ್ಮ ಮುಖ್ಯ ಅತಿಥಿಗಳು, ನಿಮ್ಮಂಥ ವ್ಯಕ್ತಿಗಳೇ ನಮಗೆಲ್ಲ ಸ್ಫೂರ್ತಿ ಅಂತ ಹೇಳುತ್ತಾ ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದ ನಮ್ಮ ಗುರು ಹಿರಿಯರು ಹಾಗೂ ಸದಾ ಸ್ಫೂರ್ತಿಯ ಚಿಲುಮೆಯಂತಿರುವ ಸದಾ ಎಲ್ಲರ ಒಳಿತನ್ನು ಬಯಸುವ ಕಿರಿಯರನ್ನು ಹಾಗೂ ಹಿರಿಯರನ್ನು ಪ್ರೋತ್ಸಾಹಿಸುವ ಹಾಗೂ ಹಿರಿಯ ಗುಣದ ಇಂದಿನ ಈ ಶಿಕ್ಷಕ ಗುರುವಂದನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಗುರುಗಳಿಗೂ ನಾನು ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಮತ್ತು ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಗುಣದಲ್ಲಿ ಗುಲಾಬಿಯಂತೆ, ಮನದಲ್ಲಿ ಮಲ್ಲಿಗೆಯಂತೆ, ನಗುವಿನಲ್ಲಿ ಸಕ್ಕರೆಯಂತೆ ಇರುವ ಶ್ರೀಮತಿ ಸುಹಾಸಿನಿ ಅಮ್ಮನವರಿಗೆ ನಾನು ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವದ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳೆಷ್ಟು, ಭಾವನೆಯ ಹೆಜ್ಜೆ ಗುರುತಿನಲ್ಲಿ ನೆರಳಿಗೆ ನೆರಳಾದ ಕಥನವಿದು. ಇಂತಹ ಭಾವನೆಗಳ ಸುಂದರ ಗೂಡಿನಲ್ಲಿ ಕಳೆದ ಸಂತಸದ ಕ್ಷಣಗಳು. ಇಲ್ಲಿ ನಾವು ಇವಾಗ ಈ ಕಾಣಿಕೆಯನ್ನು ನೆನಪಿನ ಕಾಣಿಕೆಯನ್ನು ವಿತರಿಸಿ ಹಾಗೂ ಸ್ವೀಕರಿಸಿದ ನಮ್ಮ ಎಲ್ಲ ಸುಂದರ ಮನಸ್ಸಿನ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಮನುಜ ಕುಲದ ಆಶಾ ಕುಸುಮಗಳು, ಮನೆ ಮಗಳ ಬೆಳಗುವ ಭರವಸೆ ದೀಪಗಳು, ಭವ್ಯ ರಾಷ್ಟ್ರದ ಭಾಗ್ಯೋದಯದ ವ್ಯಕ್ತಿತ್ವದ ಮುನ್ಸೂಚನೆಯ ಭವಿಷ್ಯದ ರೂವಾರಿಗಳು. ಇಲ್ಲಿ ನೆರೆದಿರುವ ಎಲ್ಲ ಮಕ್ಕಳಿಗೂ ನಾನು ಶಾಲಾ ಪರವಾಗಿ, ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವದ ಪರವಾಗಿ ಸ್ವಾಗತವನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಬಂದಂತಹ BRPಗಳು ಹಾಗೂ CRPಗಳು ಹಾಗೂ ECO ಸರ್ಗೆ ನಾನು ನಮ್ಮ ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಳೆದ 3 ದಿನಗಳಿಂದ ಶಾಲೆಗೆ ದೀಪಾಲಂಕಾರ ಮಾಡಿದ, ಶಾಲೆಯನ್ನು ಕಂಗೊಳಿಸುವಂತೆ ಮಾಡಿದ ಜಗದೀಶ್ ಎಲೆಕ್ಟ್ರಿಷಿಯನ್ ಇವರಿಗೂ ನಾನು ಶಾಲಾ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವದ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸುಸಜ್ಜಿತವಾದ ವೇದಿಕೆಯನ್ನು ನಿರ್ಮಿಸಿಕೊಟ್ಟು ನಮ್ಮ ಚಂದ್ರಾಸ್ ಕುಲಾಲ್ MC ಅರಂಜರ್ಸ್ ಮತ್ತು ತಂಡ ಇವರಿಗೂ ನಾನು ಶಾಲಾ ಪರವಾಗಿ, STMC ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಮತ್ತು ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಭದ್ರತೆಯನ್ನು ಒದಗಿಸಿಕೊಡುತ್ತಿರುವ ಜಪ್ಪಿನಮೊಗರು ಟ್ರಾಫಿಕ್ ಪೊಲೀಸ್, ದಕ್ಷಿಣ ಕನ್ನಡ ವಿಭಾಗ ಹಾಗೂ ಉಳ್ಳಾಳ ನಗರ ಠಾಣೆ ಆರಕ್ಷಕರಿಗೂ ಶಾಲಾ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ವೃಂದದವರು ಆಗಮಿಸಿರುವಿರಿ. ಅವರಿಗೂ ನಾನು ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಂತೆಯೇ ಉಳ್ಳಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ. ಅವರಿಗೂ ನಾನು ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬೆಳಗಿನ ಉಪಹಾರವನ್ನು ಮಾಡಿಕೊಟ್ಟಂತಹ ಸುಧೀರ್ ಹಾಗೂ ಅಮರ್ ಇವರ ಕುಟುಂಬಕ್ಕೆ ನಾನು ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ BO ಆದ ಶ್ರೀಮಾನ್ ಈಶ್ವರಪ್ಪರವರು ಬಂದಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿ ಅವರಿಗೆ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ತರನಾಗಿ ದೈಹಿಕ ಶಿಕ್ಷಕರ
ಅಧ್ಯಕ್ಷರಾದ ಲಿಲ್ಲಿ ಪಾಯಸ್ರವರು ಬಂದಿರುತ್ತಾರೆ. ಅವರಿಗೂ ನಾನು ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಸುವರ್ಣ ಮಹೋತ್ಸವದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಎಚ್.ಆರ್. ಈಶ್ವರ್ ನಮ್ಮ ಜೊತೆಗಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಶಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ನಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಲಿಲ್ಲಿ ಪಾಯ್ಸ್ ಅವರು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ನೀವು ಕೂಡ ಈ ಒಂದು ಶಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಈಗ ತಾನೇ ಆಗಮಿಸಿದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಈಶ್ವರ್ ಧನಲಕ್ಷ್ಮಿ ಮೇಡಮ್ನವರು ಸಭೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ರಾಜಕೀಯ ಪಕ್ಷದ ಬಿಜೆಪಿಯ ಮುಂದಾಳು ವೇದಿಕೆಯಲ್ಲಿ ಮತ್ತು ಶಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ಅವರು ಶಾಲಿನ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ತರನಾಗಿ ಸಭೆಯಲ್ಲಿದ್ದ KMK ಮಂಜನಾಡಿ ಸರ್ ಅವರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೂ ಕೂಡ ಶಾಲಿನ ಗೌರವದೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಅವರನ್ನ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. CRP ಮೇಡಮ್ ರಾದ ರೆಹನಾನ್ ಅವರು ಬಂದಿದ್ದಾರೆ. ಅವರು ಕೂಡ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ತರನಾಗಿ ಗಣೇಶ್ ಸೋಮೇಶ್ವರ್ ಅವರು ಕೂಡ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಗಣೇಶ್ ಅವರು ಶ್ರೀಮತಿ ರೇನಾ ಮೇಡಮ್ ಅವರಿಗೆ ಶಾಲಿನ ಗೌರವದೊಂದಿಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ಸ್ವಾಗತಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದೀಗ ಧನ್ಯವಾದ ಸಮರ್ಪಣೆಯನ್ನ ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದೇ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಬಂದು ಭಾಗವಹಿಸಿದ ನಮ್ಮ BO ಸರ್ ಅವರಿಗೆ ನಾನು ನಮ್ಮ ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವದ ಪರವಾಗಿ ಸ್ವಾಗತವನ್ನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಅಂದಿನಿಂದ ಇಂದಿನವರೆಗೂ ತಮ್ಮ ವಾಹಿನಿ ಮೂಲಕ ಪ್ರಸಾರ ಮಾಡಿದ ಅಬ್ಬಕ್ಕ TV ಹಾಗೂ ಹೊಸಕುರಲ್ ಇವರಿಗೂ ನಾನು ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು, ಹಳೆ ವಿದ್ಯಾರ್ಥಿಗಳು, ದಾನಿಗಳು, ಶಾಲಾ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಶಾಲಾ ಪರವಾಗಿ ಅರ್ಪಿಸುತ್ತಿದ್ದೇನೆ. ನನ್ನ ಜೊತೆಗೆ ನನ್ನ ಮೆಚ್ಚಿನ ಸಹ ಶಿಕ್ಷಕರು ಇದ್ದಾರೆ. ಇವರಿಗೂ ನಾನು ನನ್ನ ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಛಾಯಾಗ್ರಾಹಕರಾಗಿ ಬಂದಂತಹ ಛಾಯಾಗ್ರಾಹಕರಿಗೂ ನಾನು ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇವಾಗ ನಮ್ಮ BO ಸಾರು ಒಂದೆರಡು ಮಾತುಗಳನ್ನು ಹೇಳ ಬಯಸ್ತಾರೆ. ಅವರನ್ನು ನಾನು ಇವಾಗ ಕರೀತಾ ಇದ್ದೇನೆ. ಹಿರಿಯ ವಿದ್ಯಾರ್ಥಿಗಳು, ನಿಜವಾಗಲೂ ಅವ್ರನ್ನ ನಾವೆಷ್ಟು ಪ್ರಶಂಸೆಯ ಮಾತುಗಳನ್ನು ಆಡಿದರೂ ಕೂಡ ತಪ್ಪಾಗಲಾರದು.
ಸುಮಾರು ಒಂದು 3-4 ತಿಂಗಳಿಂದಲೂ ಕೂಡ ಅವರು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಜೆ ಜನಪ್ರಿಯ ಸ್ಪೀಕರ್ ಸಾಹೇಬರಾದಂಥ UT ಖದರ್ ಸಾಹೇಬರು ಮತ್ತು ನಮ್ಮ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸಾಹೇಬರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಮೆರುಗನ್ನು ನೀಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಜೊತೆಗೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಬ್ರಿಜೇಶ್ ಚೌಟ ಸರ್, ಭೋಜೇಗೌಡರು ಸರ್, ಪ್ರತಾಪ ಸಿಂಹ ನಾಯಕ್ ಸರ್ ಅವರು, ಧನಂಜಯ ಸರ್ಜಿ ಅವರು, ವೀರೇಂದ್ರ ಹೆಗ್ಡೆ ಸರ್ ಅವರು, ಆಮೇಲೆ ಐವನ್ ಡಿಸೋಜ್ ಸರ್ ಅವರು, ಮಂಜುನಾಥ್ ಭಂಡಾರಿ ಸರ್ ಅವರು, ಕಿಶೋರ್ ಸರ್ ಅವರು, ಮತ್ತು ನಮ್ಮ ಗೌರವಾನ್ವಿತ ಎಲ್ಲ ಅಕಾಡೆಮಿಯ ಪ್ರಾಧಿಕಾರದ ಅಧ್ಯಕ್ಷರುಗಳು ಎಲ್ಲರೂ ಬರ್ತಾರೆ. ಇನ್ನೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಸಂಜೆ ಗ್ರ್ಯಾಂಡಾಗಿ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ಜರುಗುತ್ತದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂಥ ನಮ್ಮ ಶಾರದಾ ಮೇಡಮ್ರವರು ಕೂಡ 4 ತಿಂಗಳಿಂದಲೂ ಕೂಡ ನಮಗೆ ಫೋನು, ಸರ್ ಕಾರ್ಯಕ್ರಮ ಹೆಂಗೆ ಮಾಡೋದು. ಅವರು ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಗೌರವಾನ್ವಿತ STMC ಅಧ್ಯಕ್ಷರಾದಂತಹ ದೀಪಕ್ ರೋಷನ್ ಸರ್ ಶ್ರಮ ವಹಿಸಿದ್ದಾರೆ. ಜೊತೆಗೆ ನಮ್ಮ ಶಾಲೆಯ ಜೊತೆಯಲ್ಲಿರುವಂಥ ಮುಖ್ಯ ಶಿಕ್ಷಕರಾದಂಥ ಪ್ರೌಢಶಾಲೆಯ ಪೆರ್ಮನೂರು ಪ್ರೌಢಶಾಲೆ ಮುಖ್ಯ ಶಿಕ್ಷಕ ವೃಂದ, ಬೋಧಕೇತರ ವೃಂದದವರು, ಜೊತೆಗೆ ಈ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಯತೀಶ್ ಹೊಸಗದ್ದೆ ಸರ್ ಅವರು, ಮತ್ತು ಅದರಲ್ಲೂ ನಮ್ಮ ಅಧ್ಯಕ್ಷರು ಹಾಗೂ ಸುವರ್ಣ ಮಹೋತ್ಸವ ವೇದಿಕೆ ಅಧ್ಯಕ್ಷರಾದಂಥ ನಮ್ಮ ಭರತ್ರಾಜ್ ಸನಿಲ್ ಸರ್ ಅವರು 4 ತಿಂಗಳಿಂದ ಪ್ರಯತ್ನ ಪಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನನ್ನ ಹೃದಯಾಂತರಾಳದಿಂದ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಶಾಲೆಯನ್ನು ಅಚ್ಚುಕಟ್ಟಾಗಿ ಇನ್ನೂ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯುವಲ್ಲಿ ಇವರ ಪಾತ್ರ ಅತಿ ಮುಖ್ಯ. ನಮ್ಮ ಯತೀಶ್ ಸರ್ ಅವರು ಮತ್ತು ಭರತ್ರಾಜ್ ಸರ್ ಅವರು ಹೇಳ್ತಾ ಇರ್ತಾರೆ, ಸರ್ ನಾವು 400 ಸದಸ್ಯರುಗಳಿದ್ದೀವಿ, ನಾವು ಹಿರಿಯ ವಿದ್ಯಾರ್ಥಿಗಳ ಸದಸ್ಯರುಗಳು 400 ಸಂಖ್ಯೆ ಇದೆ. ಈ 400 ಸಂಖ್ಯೆ ಇರುವಂಥ ನಮ್ಮ ಏನು ನಾವು ಸದಸ್ಯರಿದ್ದೀವಿ, ನಾವೆಲ್ಲರೂ ಸೇರಿಕೊಂಡು ಈ ಶಾಲೆಯನ್ನು ಅಭಿವೃದ್ಧಿಯನ್ನು ಪಡಿಸ್ತೀವಿ ಅಂದ್ಕೊಂಡು ಪಣ ತೊಟ್ಟಿ ಮುಂದೆ ನಿಂತಿದ್ದಾರೆ. ನಿಜವಾಗಲೂ ನಿಮ್ಮ ಒಂದು ಆಸೆ ಅಭಿಲಾಷೆಗೆ ಆ ಭಗವಂತನ ಆಶೀರ್ವಾದ ಖಂಡಿತವಾಗಿಯೂ ಇರ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯವರು, ನಮ್ಮ ಸುಹಾಸಿನಿ ಅಕ್ಕರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಮೊಹಮ್ಮದ್ ರಫೀಕ್ ಸರ್ ಇದ್ದಾರೆ, ಪ್ರವೀಣ್ ರೈ ಸರ್ ಇದ್ದಾರೆ, ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂಥ ಲಿಲಿ ಪಾಯ್ಸ್ ಮೇಡಮ್ TPO ಅವರಿದ್ದಾರೆ, ನಮ್ಮ ಅನುದಾನಿತ ಶಾಲಾ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ನಮ್ಮ ಹಿರಿಯವರು, ನಮ್ಮ ಸ್ನೇಹಿತರು ಆದಂಥ KMK ಮಂಜನಾಡಿ ಸರ್ ಅವರಿದ್ದಾರೆ. ಮತ್ತು ವೇದಿಕೆಯಲ್ಲಿ ನನ್ನ ನೆಚ್ಚಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂಥ ನಮ್ಮ ಸುಷ್ಮಾ ಮೇಡಮ್ ಅವರಿದ್ದಾರೆ. ಗೌರವಾನ್ವಿತ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂಥ BRPಗಳು, CRPಗಳು, ARPಗಳು ಮತ್ತು ECOಗಳು ಮತ್ತು ಎಲ್ಲ ನಮ್ಮ ಗಣೇಶು ಎಲ್ಲರೂ ಕೂಡ ನೀವಿದ್ದೀರಿ. ನಿಮಗೆಲ್ಲರಿಗೂ ಮಗದೊಮ್ಮೆ ನಮ್ಮ ಧನಲಕ್ಷ್ಮಿ ಮೇಡಮ್ ಕೂಡ ವೇದಿಕೆಯಲ್ಲಿ ಆಸೀನರಾಗಿ, ಹಿರಿಯವರೆಲ್ಲ ಇದ್ದೀರಿ. ನಮ್ಮ ತಂದೆ ವಯಸ್ಸಿನ, ನಮ್ಮ ತಾಯಿ ವಯಸ್ಸಿನ ಎಲ್ಲ ಮಹನೀಯರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದೀರಿ. ನಿಮಗೆಲ್ಲರಿಗೂ ಮಗದೊಮ್ಮೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬಂದು ನಾವು ಹೋಗಬೇಕಾದ್ರೆ ಇಲ್ಲಿ ನೋಡ್ಕೊಂಡು ಹೋದೋ ಎಲ್ಲ ಇಲ್ಲಿ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರುವಂಥ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಸನ್ಮಾನ ಮಾಡ್ತಿರುವಂಥ ಕಾರ್ಯಕ್ರಮ. ನಮ್ಮ ಊರಿನ ಎಲ್ಲ ಮಹನೀಯರು, ನಮ್ಮ ಶಾಲೆಯ ಹಿರಿಯ ಎಲ್ಲ ವಿದ್ಯಾರ್ಥಿಗಳು, ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ಒಂದು ಪಣವನ್ನು ತೊಟ್ಟಿದ್ದೀರಿ ಈ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ. ನಿಜವಾಗಲೂ ಇದು ಒಂದು ದೇವಸ್ಥಾನವನ್ನು ಕಟ್ಟಿಸುವ ಕೆಲಸಕ್ಕಿಂತಲೂ ಶ್ರೇಷ್ಠವಾದ ಕೆಲಸ ಅಂತ ನಾನು ತಿಳಿಸುತ್ತಾ, ನಿಮಗೆಲ್ಲರಿಗೂ ಜಯವಾಗಲಿ, ಶುಭವಾಗಲಿ. ದೇವರು ನಿಮ್ಮ ಕುಟುಂಬ ವರ್ಗದವರಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ನಿಮ್ಮ ಶಾಲೆ ಉನ್ನತ ಮಟ್ಟಕ್ಕೆ ತಲುಪಲಿ, ನಿಮಗೆ ಆ ಶಕ್ತಿಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.